ನಮಸ್ತೆ ವೀಕ್ಷಕರೇ, ಯುಗಾದಿ ಸಂಭ್ರಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ಯುಗಾದಿ ಹಬ್ಬದ ಈ ವಿಶೇಷ ಸರಣಿ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಹೊತ್ತಿನಲ್ಲಿ ನಾವು ಯುಗಾದಿ ಸಂಭ್ರಮದ ಸರಣಿ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಅಂದರೆ ಈ ವರ್ಷದಂತಹ ವರ್ಷ ಭವಿಷ್ಯದ ಬಗ್ಗೆ ತಿಳಿಲಿಕ್ಕಿದ್ದಾವೆ. 12 ರಾಶಿಗಳು ಆಗ್ಬೋದು, ಸಂವತ್ಸರ ಆಗ್ಬೋದು, ನಕ್ಷತ್ರದವರಿಗೆ ಆಗ್ಬೋದು. ಈ ಹಬ್ಬದ ಮುಖಾಂತರ ಈ ವರ್ಷ ಹೇಗೆಲ್ಲ ಕೆಲಸ ಮಾಡಲಿಕ್ಕಿದೆ ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಖ್ಯಾತ ವಾಸ್ತುತಜ್ಞರಾದಂತಹ ಹಾಗೂ ಜ್ಯೋತಿಷ್ಯರಾದಂತಹ ವಿಜಯರಾಜ್ ಕಟ್ಪಾಡಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಗುರುಜಿಗಳಿಗೆ ಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಓಂ ಸಾಯಿರಾಮ್. ಯುಗಾದಿ ಹಬ್ಬ ಯುಗದ ಆದಿ. ಹಿಂದೂ ಧರ್ಮದ ಪ್ರಕಾರ, ಸನಾತನ ಸಂಸ್ಕೃತಿ ಪ್ರಕಾರ ಮೊದಲ ಹಬ್ಬ ಅಂತ ಹೇಳ್ತೇವೆ. ಈ ಮೊದಲ ಹಬ್ಬದಲ್ಲಿ ಕೆಲವು ಕಡೆ ಪಂಚಾಂಗ ಪಠಣ ಇರ್ಬೋದು, ಈ ಕ್ಯಾಲೆಂಡರ್ ಹಾಗೂ ನಮ್ಮ ಏನಿದೆ ರಾಶಿ ಭವ್ಯ ನಕ್ಷತ್ರ ಇದರ ಒಂದು ಆರಾಧನೆ ಕೂಡ ನಡೀಲಿಕ್ಕಿದೆ. ಇದನ್ನೆಲ್ಲ ಗಮನಿಸಬೇಕಾದ್ರೆ ಪ್ರಥಮವಾಗಿ ನಾವು ವರ್ಷ ಭವಿಷ್ಯ, ನಾನು ನನ್ನ ರಾಶಿ ನಕ್ಷತ್ರಕ್ಕೆ ಈ ವರ್ಷ ಏನೆಲ್ಲ ಘಟಿಸಿ ಹೋಗ್ತದೆ ಅದನ್ನು ಒಂದು ಕುತೂಹಲ ಜನರಿಗೆ. ಈ ವರ್ಷದಲ್ಲಿ ಇರೋದು ಕಹಿ ಘಟನೆ ಇರ್ಬೋದು, ಶುಭ ಫಲ ಇರ್ಬೋದು, ಏನೆಲ್ಲ ನಡೀಲಿಕ್ಕಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ತಾವು ಸ್ವಲ್ಪ ತಿಳಿಸಿಕೊಡ್ಬೇಕು. ಓಕೆ, ಈ ವರ್ಷ ನಮ್ಮ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಈಗ ವಿಳಂಬಿ ಸಂವತ್ಸರ, ಶ್ರೀ ವಿಳಂಬಿ ಸಂವತ್ಸರ, ಇನ್ನು ಬರುವಂಥದ್ದು ವಿಕಾರಿ. ಸೊ ವಿಕಾರಿ ಸಂವತ್ಸರದ ಹೆಸರೇ ಸೂಚಿಸುವಂತೆ ಖಂಡಿತ ವಿಕಾರವಾಗಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಜನರ ಮನಸ್ಸೆಲ್ಲ ವಿಕಾರವಾಗಿ ಹೋಗ್ಬೋದು ಏನೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಏನೋ ಎನ್ನುವಂಥ ಪರಿಸ್ಥಿತಿ ಇದೆ ಅದರಲ್ಲಿ ಕೂಡ ಗುರುವಿನ ಭ್ರಮಣ ಏನುಂಟು, ಚಾರ ಭ್ರಮಣಗಳು. ಸೊ ಅದು ಕೂಡ ಸ್ವಲ್ಪ ಎಫೆಕ್ಟನ್ನು ಕೊಡಬಲ್ಲದು. ಅದರ ಜೊತೆಗೆ ಈ 12 ರಾಶಿಗಳವರಿಗೆ ಯಾವ ರೀತಿ ಆ ರಾಶಿ ಭವಿಷ್ಯ ಇರ್ತದೆ ಅದರ ಬಗ್ಗೆ ಶಾರ್ಟಾಗಿ ಸ್ವೀಟಾಗಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೇನೆ. ಯಾಕಂತ ಹೇಳಿದರೆ ಒಂದು ವರ್ಷ ಭವಿಷ್ಯ ಅಂತ ಹೇಳುವಾಗ ಪ್ರಥಮವಾಗಿ ಎಲ್ಲರೂ ನೋಡುವಂಥದ್ದು ನನ್ನ ರಾಶಿ ಹೇಗಿದೆ, ನನ್ನ ಈ ವರ್ಷ ನಕ್ಷತ್ರ ಹೇಗಿದೆ, ನನ್ನ ರಾಶಿ ಬಗ್ಗೆ ತಿಳಿಯೋಣ ಅಂತ ಹೇಳಿ ಒಂದು ತುಂಬಾ ಜನರಿಗೆ ಕುತೂಹಲ. ಇದರ ಬಗ್ಗೆ ತಾವು ಹೇಳಿದರೆ ವರ್ಷದ 12 ರಾಶಿಗಳ ಪ್ರಕಾರ. ಖಂಡಿತ. ಅದರಲ್ಲಿ ಮೊದಲನೇದಾಗಿ ನಾವು ಮೇಷರಾಶಿಯನ್ನು ತೆಗೆದುಕೊಂಡಾಗ ಮೇಷರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಅವ್ರಿಗೆ ಲಗ್ನದಲ್ಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ. ಅವರಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ, ಮತ್ತು ಶನಿ ಇದ್ದಾನೆ, 12ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರ ಇದ್ದಾರೆ. ಸೊ ಇದು 6ನೇ ತಾರೀಕು ನಾನು ಬೆಳಿಗ್ಗೆ ಅಂದರೆ 6ನೇ ತಾರೀಕು ಬೆಳಿಗ್ಗೆ ಅಂದರೆ ಯುಗಾದಿ ಹಬ್ಬ, ಇವತ್ತು ಯುಗಾದಿ ಹಬ್ಬ ಆದರೆ ಸೊ ಸೂರ್ಯೋದಯದ ಕುಂಡಲಿಯನ್ನು ತೆಗೆದುಕೊಂಡು ಅದರ ಮುಖಾಂತರ 12 ರಾಶಿಗಳವರಿಗೆ ಯಾವ ರೀತಿ ಭವಿಷ್ಯಗಳು ನಿರ್ಮಾಣ ಆಗ್ಬೋದು ಒಂದು ಅಂದಾಜು ಪ್ರಕಾರ. ಸೊ ಅದನ್ನು ಸ್ವಲ್ಪ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ. ಸೊ ತುಂಬ ಫೇವರಬಲ್ ಅಂತ ಹೇಳ್ತಾನೆ. ಯಾಕಂದರೆ ಈಗ ಧನುರಾಶಿಗೆ ಗುರು ಬಂದಿದ್ದಾನೆ, ಬರುವ 23 ತಾರೀಕಿನವರೆಗೆ ಗುರು ಅಲ್ಲಿ ಇದ್ದೇ ಇರ್ತಾನೆ. ಆದರೆ ಅದು ನಿಮಗೆ ಈ ಒಂದು ಯುಗಾದಿಯಂದೇ ಗುರು ಭಾಗ್ಯದಲ್ಲಿರುವುದರಿಂದ ವಿಶೇಷ ರೀತಿಯ ಫಲಾಫಲಗಳನ್ನು ಆತ ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ. ಗುರುವಿನ ದೃಷ್ಟಿ ನೇರವಾಗಿ ಲಗ್ನಕ್ಕೆ ಇರುವುದರಿಂದ ಹಲವಾರು ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ತುಂಬ ಚೆನ್ನಾಗಿರ್ತದೆ ಈ ಒಂದು ಮೇಷರಾಶಿಯವರಿಗೆ. ಅದರ ಜೊತೆಗೆ ಒಬ್ಬ ಶನಿ ಇದ್ದಾನೆ. ಶನಿ ನ್ಯಾಯಕಾರಕ ಶನಿ ಎಷ್ಟಾದರೂ ಕೂಡ. ಸೊ ಏನೇ ತಪ್ಪು ಮಾಡಿದರೂ ಕೂಡ ಮಕ್ಕಳ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂಥ ಅವಶ್ಯಕತೆ. ಅದರಲ್ಲೂ ನಾನು ಹೇಳೋದಾದರೆ ಮೇಷರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಧನಸ್ಥಾನದಲ್ಲಿ ಕುಜ ಬಂದು ಸೇರಿಕೊಂಡಿದ್ದಾನೆ. ಧನಸ್ಥಾನದಲ್ಲಿ ಕುಜನ ಪರಿಸ್ಥಿತಿ ತುಂಬ ಒಳ್ಳೆಯ ರೀತಿಯಲ್ಲಿ ಫಲಾಫಲವನ್ನು ಕೊಡುವುದಿಲ್ಲ. ಯಾಕಂದರೆ ಮಾತುಕತೆಯಲ್ಲಿ ಕಂಟ್ರೋಲ್ ಬೇಕಾಗುತ್ತೆ. ಇಲ್ಲಾಂದರೆ ತುಂಬ ರ್ಯಾಶ್ ಆಗಿ ಮಾತಾಡಿ ಕೆಲವು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ತುಂಬ ಜಾಸ್ತಿ ಆಗಿರ್ತದೆ. ಅದರ ಬಗ್ಗೆ ಗಮನ ಕೊಡಬೇಕು. ಮಾತಿನಲ್ಲಿ ಗಮನ ಇಡಬೇಕು, ಮಾತಾಡುವ ಬಗ್ಗೆ ಗಮನ ಕೊಡಬೇಕು. ಯಾರಿಗೂ ಕೂಡ ಹಾರ್ಮ್ ಆಗಿ ಮಾತಾಡಲಿಕ್ಕೆ ಹೋಗಬಾರ್ದು. ತುಂಬ ಸ್ವೀಟಾಗಿ ಕೂಲಾಗಿ ಮಾತಾಡಬೇಕು. ಯಾಕಂದರೆ ಕುಜನ ಅಂದರೆ ಮಂಗಳನ ನಿಜವಾದ ಆಟ್ರಿಬ್ಯೂಟ್ಸ್ ಏನಿದೆ ಸ್ವೀಟ್ ಪರ್ಸನಾಲಿಟಿ. ಸೊ ಸ್ವೀಟ್ ಆಗಿರಬೇಕಾತ. ವೈಲೆನ್ಸ್ ಅಂದರೆ ವೈಲೆನ್ಸ್ ಆಗಿರಬಾರ್ದು. ಅಂದರೆ ಯಾವುದೇ ಕಾರಣ ಕೂಡ ನಿಶ್ಶಬ್ದವಾಗಿರುವಂಥದ್ದು, ಮೌನವಾಗಿರುವಂಥದ್ದು, ಸ್ವಲ್ಪ ಮಟ್ಟಿಗೆ ಸ್ವೀಟ್ ಆಗಿರುವಂಥದ್ದು, ಇನ್ನೊಂದು ಮಟ್ಟಿಗೆ. ಸೊ ಸ್ವೀಟಾಗಿ ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ಕೆಲಸ ಕಾರ್ಯಗಳನ್ನು ನೀವು ನಿರ್ಮಾಣ ಮಾಡ್ಕೊಳ್ಬೋದು, ಅಷ್ಟು ಕೆಲಸ ಕಾರ್ಯಗಳು ಕೂಡ ಡನ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಎಷ್ಟು ಹಾರ್ಮ್ ಆಗಿ ಮಾತಾಡ್ತೀರಾ ಅಷ್ಟೇ ನಿಮ್ಮ ಕುಟುಂಬದಲ್ಲಿ ತೊಂದರೆಗಳು, ಅಷ್ಟೇ ನಿಮ್ಮ ಹಣಕಾಸಿನಲ್ಲಿ ತೊಂದರೆಗಳು, ಅಷ್ಟೇ ನಿಮಗೆ ಎಲ್ಲೊಂದು ಕಡೆ ಬೇರೆಯವ್ರ ಮುಖಾಂತರ ಕೇಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟಾಗ್ಬೋದು ಅಂತ ಹೇಳ್ತೇನೆ. ಸೊ ಅದು ಆಗಬಾರ್ದು ಅಂತಾದರೆ ನಿಮ್ಮ ವಾಯ್ಸನ್ನು, ನಿಮ್ಮ ಒಂದು ಮಾತನ್ನು ಸ್ವೀಟಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ಮೇಷರಾಶಿಯವರಿಗೆ ವಿಶೇಷವಾಗಿ ತೃತೀಯದಲ್ಲಿ ರಾಹು ಬಂದುಬಿಟ್ಟಿದ್ದಾನೆ. ಸೊ ರಾಹು ಕೂಡ ಒಳ್ಳೆಯ ಫಲಗಳನ್ನು ನಿರ್ಮಾಣ ಮಾಡಿಯೇ ಮಾಡ್ತಾನೆ. ಯಾಕಂದರೆ ರಾಹು ಆತ ನವಾಂಶದಲ್ಲಿ ಮಿಥುನ ನವಾಂಶವನ್ನು ಪಡ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಹಲವಾರು
ಆಸೆ ಆಕಾಂಕ್ಷೆಗಳನ್ನು ರಾಹು ಈಡೇರಿಸಬಲ್ಲ, ಅಚಾನಕ್ಕಾಗಿ ಈಡೇರಿಸಬಲ್ಲ, ನಿಮಗೆ ಗೊತ್ತೇ ಇಲ್ಲದಂತೆ ಈಡೇರಿಸಬಲ್ಲ ಅಂತ ಒಂದು ಪರಿಸ್ಥಿತಿ ರಾಹು ನಿರ್ಮಾಣ ಮಾಡ್ತಾನೆ. ಆದರೆ ಇಲ್ಲೇನಾಗುತ್ತೆ, ನಾವು ನೋಡಲಿಕ್ಕೆ ಹೋದರೆ ನಮ್ಮ 12ನೇ ಮನೆಯಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದು ಒಳ್ಳೆಯ ಯೋಗ ಅಲ್ಲ. ಯಾವಾಗ 12ನೇ ಮನೆಯಲ್ಲಿ ಸೂರ್ಯ ಇರ್ತಾನೆ, ಶುಕ್ರ ಕೆಲಸ ಮಾಡಲ್ಲ. ಶುಕ್ರ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ, ಶುಕ್ರ ನಿಷ್ಫಲಿಯಾಗಿ ಬಿಡ್ತಾನೆ 12ನೇ ಮನೆಯಲ್ಲಿ ಸೂರ್ಯ ಇದ್ದಾಗ. ಆಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಮದುವೆಯ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಬೋದು. ಇದರ ಬಗ್ಗೆ ಗಮನ ಕೊಡಬೇಕು. ಯಾರಾದರೂ ಮದುವೆ ಆಗಬೇಕಂತ ಹೋಗ್ತಾ ಇದ್ದರೆ ಅವರಿಗೆ ಎಲ್ಲೋ ಒಂದು ಕಡೆ ಅಡೆತಡೆಗಳೇ ತುಂಬ ಜಾಸ್ತಿಯಾಗಿ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಮೇಷರಾಶಿಯವರು ಅದರ ಬಗ್ಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಸೊ ಮದುವೆ ಬಗ್ಗೆ ತುಂಬ ಗಮನ ಕೊಡಿಪ್ಪ. ಅದು ನಾನು ಟೋಟಲ್ ಆಗಿ ಹೇಳುವುದಾದರೆ ಈ ಒಂದು ವರ್ಷ ಏನುಂಟು ನೋಡಿ, ನಿಮ್ಮ ಮೇಷರಾಶಿಯವರಿಗೆ ಈ ಒಂದು ಯುಗಾದಿಯಿಂದ ಬರುವ ಯುಗಾದಿವರೆಗೂ ಕೂಡ ಭಾಗ್ಯದಲ್ಲಿ ಗುರು ಇರುವುದರಿಂದ ತುಂಬ ಫೇವರೇಬಲ್ ಅಂತ ಹೇಳ್ತೇನೆ. ಅಂದರೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ಕೆಪಬಿಲಿಟಿ ಅನ್ನೋದು ಅದು ನಿಮ್ಮ ಪಾಲಿಗೆ ಬಂದು ಬಿಡ್ತದೆ. ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಮ್ಯಾನೇಜ್ ಆಗ್ಬೋದು, ಎಲ್ಲ ರೀತಿಯಲ್ಲೂ ನೀವೇನೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಅಂತೂ ಆಗೇ ಆಗ್ತದೆ. ಆದರೆ ಹಣಕಾಸಿನ ವಿಚಾರದಲ್ಲೆಲ್ಲ ನಿಮಗೆ ಕಂಟ್ರೋಲ್ ಬೇಕು. ಸೊ ಮಾತಿನಲ್ಲೇ ಗಮನ ಕೊಡಿ ಅಂತ ಹೇಳ್ತೇನೆ. ಆ ನಂತರ ಮದುವೆ ಆಗಬೇಕಾದ್ರೆ ತುಂಬ ಜಾಗ್ರತೆ ಮಾಡಿ. ಯಾಕಂದರೆ 12ನೇ ಮನೆಯ ಸೂರ್ಯ ಏನಿದ್ದಾನೆ ಒಳ್ಳೆ ಫಲಗಳನ್ನು ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತೇನೆ. ನಿಮಗೆ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬಂತು ಅಂದಾದರೆ ಡೆಫಿನೆಟಾಗಿ ನೀವೇನು ಮಾಡಿ, ಪ್ರತಿ ಆದಿತ್ಯವಾರ ಕಡಿಮೆ ಅಂದರೆ 3 ಆದಿತ್ಯವಾರ ದಿವಸ 5 ಕಿಲೋ ಗೋಧಿಯನ್ನು ನೀರಿನಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿಯಾಗಿ ಬಿಡ್ತವೆ. ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಇಷ್ಟಂತೂ ಖಂಡಿತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇದು ನಮ್ಮ ಮೇಷರಾಶಿಯವರ ಒಂದು ಭವಿಷ್ಯ ನಾರ್ಮಲ್ ಆಗಿ ಹೇಳಿರುವಂಥದ್ದು. ಪರವಾಗಿಲ್ಲ ಅಂತ ಹೇಳ್ತೇನೆ. ಇದೆಲ್ಲ ಬಂದ್ರೆ ಭಾಗ್ಯದಲ್ಲಿ ಗುರು ಇದ್ದ ಕಾರಣ ಖಂಡಿತ ಅಂದರೆ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಆತೇನು ಗುರು ಏನು ಮಾಡ್ತಾನೆ ಅಂದರೆ ಆ ಪ್ರಜ್ಞೆಯನ್ನು ಕೊಡ್ತಾನೆ. ಯಾಕಂದರೆ ಆತ ಲಗ್ನಕ್ಕೆ 5ನೇ ದೃಷ್ಟಿಯಿಂದ ಲಗ್ನವನ್ನು ರಾಶಿಯನ್ನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಜ್ಞೆಯನ್ನು ಕೊಡ್ತಾನೆ. ಅದ ಅಂದರೆ ಕಾಮನ್ ಸೆನ್ಸನ್ನು ಕೊಡ್ತಾನೆ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಹೋಗಬೇಕು, ಹೇಗೆ ಹೋಗಬಾರ್ದು, ಈ ರೀತಿಯಾದ ಕಾಮನ್ ಸೆನ್ಸನ್ನು ಕೊಡೋದರಿಂದ ನೀವು ಯಾವುದೇ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವಾಗಿಯೇ ಸ್ವಂತವಾಗಿ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು. ಯಾಕಂದರೆ ಗುರು 5ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ 7ನೇ ದೃಷ್ಟಿಯಿಂದ ರಾಹುವನ್ನು ನೋಡ್ತಾ ಇದ್ದಾನೆ, 3ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ 9ನೇ ದೃಷ್ಟಿಯಿಂದ ಪಂಚಮನ ನೋಡ್ತಾ ಇದ್ದಾನೆ. ಇದರ ಮುಖಾಂತರ ಸ್ನೇಹಿತರ ಮುಖಾಂತರ ಕೂಡ ಸಹಾಯ ದೊರೆಯುತ್ತೆ, ಒಡ ಹುಟ್ಟಿದವರ ಮುಖಾಂತರ ಸಹಾಯ ದೊರೆಯುತ್ತೆ, ಕಮ್ಯುನಿಕೇಷನ್ ಲೆವೆಲಲ್ಲಿ ಸಹಾಯ ದೊರೆಯುತ್ತೆ. ಅದರ ಜೊತೆಗೆ ಎಲ್ಲ ಜನರಲ್ಲಿ ನಿಮಗೆ ಸಹಾಯ ದೊರೆಯುತ್ತೆ, ಸರೌಂಡಿಂಗಲ್ಲಿ ಸಹಾಯ ದೊರೆಯುತ್ತೆ. ಅದರ ಜೊತೆಗೆ ಗುರು ರಾಶಿಯನ್ನೇ ನೋಡೋದರಿಂದ ವಿಶೇಷ ರೀತಿ ನೀವೇ ಡೆವಲಪ್ ಆಗಿಬಿಡ್ತಾರೆ. ನಿಮಗೇನೆ ಗೊತ್ತಾಗುತ್ತೆ, ಕಾಮನ್ ಸೆನ್ಸ್ ಬರುತ್ತೆ, ನೀವೇನು ಮಾಡಬೇಕಂತ ಅಂತ ಒಂದು ಪರಿಚಯ ಅದರಲ್ಲಿ ನಿರ್ಮಾಣ. ಅದರಿಂದ ನೀವು ಯಾವುದೇ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ತತ್ಪರರಾಗಿರ್ತಾರೆ, ಖಂಡಿತ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ನಾನು ಹೇಳಿದಂಥ ಪ್ರಿಕಾಷನ್ ಇಟ್ಕೊಳ್ಳಿ, ಖಂಡಿತ ಗೆದ್ದೇ ಗೆಲ್ತೀರಾ. ಸರಿ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ನಮ್ಗೆ ಏನಂದ್ರೆ ಇದರಲ್ಲಿ ತುಂಬ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಗೆ 1 ಗಂಟೆ ಒಳಗೆ ಮುಗಿಸ್ಬೇಕಿದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾಗುತ್ತೆ ಅಷ್ಟೇ. ಕೆಲವರಿಗೆ ಇರ್ಬೋದು, ಆದರೆ ಮಕ್ಕಳಿಗೆ ಹೇಳಿಲ್ಲ, ಮಕ್ಕಳಿಗೆ ಬೇಕಾಗಿ ಹೇಳಿ ನಾನು ಅದನ್ನೇ ಮಕ್ಕಳಿಗೆ ಬೇಕಾಗಿ ಖಂಡಿತ ಅಷ್ಟೇ. ಕೆಲವರಿಗೆ ಅದು ಇರ್ತದೆ, ಮಕ್ಕಳ ಬಗ್ಗೆ ಹೇಳಿಲ್ಲ, ಹಾಗೆ ಹೇಳಿಲ್ಲ. ಈಗ ಸೊ ನಾನು ಹೇಳೋದಾದ್ರೆ ಇದನ್ನೇ ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ವೃಷಭ ರಾಶಿ. ಓಕೆ, ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ದಶಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆತನ ಜೊತೆಗೆ ಯಾರು ಬುಧ ಕೂಡ ಇದ್ದಾನೆ. ರಾಶ್ಯಾಧಿಪತಿ ಯಾರು? ಶುಕ್ರ. ಅಂದರೆ ವೃಷಭ ರಾಶ್ಯಾಧಿಪತಿ ಶುಕ್ರ ದಶಮದಲ್ಲಿದ್ದಾನೆ. ಆತನ ಜೊತೆಗೆ ಬುಧ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ಎಲ್ಲೋ ಒಂದು ಕಡೆ ಅಷ್ಟಮಾಧಿಪತಿ ಗುರು ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಶನಿ ಕೇತು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈ ಒಂದು ವೃಷಭ ರಾಶಿಯವರಿಗೆ ನಮ್ಮ ವಿಕಾರಿ ಸಂವತ್ಸರ ಏನು ಈಗ ನಡೀತಾ ಉಂಟು. ಸೊ ಆ ಸಂವತ್ಸರ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಆ ಸಂವತ್ಸರ ವಿಶೇಷ ರೀತಿಯಲ್ಲಿ ಕೆಲಸದಲ್ಲಿ ಬದಲಾವಣೆಯನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಕೆಲಸದಲ್ಲಿ ವಿಶೇಷ ರೀತಿಯ ಬದಲಾವಣೆಗಳಾಗ್ತವೆ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯನ್ನು ವಿಶೇಷ ರೀತಿಯಲ್ಲಿ ಉಂಟು ಮಾಡ್ತವೆ. ಟ್ರೇಡಿಂಗ್ ಮಾಡುವವರಿಗೆ, ಬಿಸ್ನೆಸ್ ಮಾಡುವವರಿಗೆ, ಟ್ರಾವೆಲಿಂಗ್ ಬಿಸ್ನೆಸ್ ಮಾಡುವವರಿಗೆ, ಕಮ್ಯುನಿಕೇಷನ್ ಮಾಡುವವರಿಗೆ, ಬ್ಯಾಂಕಿಂಗ್ ಲೆವೆಲಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ರಿಸಲ್ಟನ್ನು ಆ ಬುಧನಿಂದಾಗಿ ಆತ ಪ್ರೊಡ್ಯೂಸ್ ಮಾಡ್ತಾನೆ. ಬುಧ ಆ ಒಂದು ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಶುಕ್ರ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ. ಈ ಶುಕ್ರ ಮತ್ತು ಬುಧನ ಕಾಂಬಿನೇಷನ್ ಲಕ್ಷ್ಮೀನಾರಾಯಣ ಯೋಗ ಅಂತ ಕರೀತಾರೆ. ಅಂಥ ಒಂದು ಯೋಗ ಕ್ರಿಯೇಟ್ ಆಗೋದು ಒಳ್ಳೆಯದಂತೂ ಖಂಡಿತ ಆಗಿ ಆಗ್ತದೆ. ಹಿನ್ನಡೆ ಯಾರಿಗಾಗುತ್ತೆ? ಹೋಟೆಲ್ ಬಿಸ್ನೆಸ್ ಮಾಡುವವರಿಗೆ, ಯಾರು ವೃಷಭ ರಾಶಿಯವರು ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಖಂಡಿತ ಹಿನ್ನಡೆ ಉಂಟಾಗುತ್ತೆ. ಭೂಮಿ ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಭೂಮಿ ವಿಚಾರ, ಭೂಮಿಗೆ ಸಂಬಂಧಪಟ್ಟದ್ದು, ಹೋಟೆಲ್ ವಿಚಾರ, ಹೋಟೆಲ್ಗೆ ಸಂಬಂಧಪಟ್ಟದ್ದು, ಹೋಟೆಲ್ ಕ್ಯಾಂಟೀನ್ ಅಥವಾ ಈ ಬೆಂಕಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಬಿಸ್ನೆಸ್ ಮಾಡ್ತೀರಾ, ಅದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬಿಸ್ನೆಸ್ ಮಾಡ್ತೀರಾ ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುತ್ತೆ. ಅದು ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಅದರ ಬಗ್ಗೆ ತುಂಬ ಗಮನ ಕೊಡಬೇಕು. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಸಪ್ತಮಾಧಿಪತಿ ಕುಜನೇ ಬಂದು ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕುಜ ಯಾರು? ಕುಜ ಅಂದರೆ ನಾವು ಕುಜ ಅಂತ ಹೇಳಬಾರ್ದು, ತಪ್ಪಾಗುತ್ತೆ. ಸೊ ಮಂಗಳ. ಸೊ ಮಂಗಳ ಏನು ಮಾಡ್ತಾನೆ, ಸಪ್ತಮಾಧಿಪತಿಗೆ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಂತ. ಬ್ಲಡ್ ರಿಲೇಟೆಡ್ಸ್ ತೊಂದರೆಗಳು, ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಿಮಗೆ ಕಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇನ್ನು ಧನಸ್ಥಾನವನ್ನು ನೋಡಿಕೊಂಡಾಗ ಅಲ್ಲಿ ಎಲ್ಲೋ ಒಂದು
ಕಡೆ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಧನಸ್ಥಾನದಲ್ಲಿ, ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕೆಲವೊಮ್ಮೆ ಅಚಾನಕ್ಕಾಗಿ ಹಣಕಾಸನ್ನು ಆತ ನಿಮಗೆ ಕೊಡಬಲ್ಲ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಬೆಟ್ ಕಟ್ಟಿದ್ದೀರಾ, ಲಾಟ್ರಿ ಬಂತು, ಯಾರೋ ನಿಮಗೆ ಹಣ ಕೊಡಲಿಕ್ಕೆ ಉಂಟು, ಇನ್ಯಾರೋ ಇನ್ವೆಸ್ಟ್ ಮಾಡಿ ಹೋಗಿದ್ದಾರೆ, ನಿಮಗೆ ಗೊತ್ತೇ ಇಲ್ಲ, ಆ ಹಣ ನಿಮ್ಮ ಕೈಗೆ ಅಚಾನಕ್ಕಾಗಿ ಬಂದು ಸೇರಿತು. ಈ ರೀತಿಯಾಗಿ ಅಚಾನಕ್ಕಾಗಿ ಹಣ ಬಂದು ಸೇರುವಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ತುಂಬ ಜಾಸ್ತಿ. ಯಾಕಂದರೆ ಎಲ್ಲಿ ರಾಹು ಇದ್ದಾನೆ, ಆ ರಾಹುವನ್ನು ಅಷ್ಟಮದಿಂದ ಯಾರು ಗುರು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗ್ಬೋದು, ಅದು ಕೂಡ ಅಚಾನಕ್ ಆಗ್ಬೋದು. ಅದರ ಜೊತೆಗೆ ಅಚಾನಕ್ಕಾಗಿ ಕಳ್ಕೊಳ್ಳಬಹುದು. ಅದರ ಮಟ್ಟಿಗೆ ಗಮನ ಕೊಡಿ. ಯಾಕಂದರೆ ಯಾವಾಗ ರಾಹು ಹಣ ಕೊಡ್ತಾನೆ, ಲಕ್ಷ ಕೊಟ್ಟರೆ ಲಕ್ಷನೇ ಹೋಗುವಂತೆ ಕೂಡ ಮಾಡಿಬಿಡ್ತಾನೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು. ಈ ಕಲಿಯುಗದಲ್ಲಿ ಹಣ ಕೊಡೋದು ರಾಹುನೇ, ನೋ ಡೌಟ್ ಅಂತ ಹೇಳ್ತೇನೆ. ಬಟ್ ಲಕ್ಷ ಕೊಟ್ಟರೆ ಲಕ್ಷ ಕಳೆಯಬಲ್ಲ. ಸೊ ಅದರ ಮಟ್ಟಿಗೆ ಕೂಡ ಗಮನ ಕೊಡಬೇಕು. ಯಾಕಂದರೆ ಯಾವಾಗ ರಾಹು ಹಣ ಕೊಡ್ತಾನೆ, ಫ್ರೆಂಡ್ಸ್ ತುಂಬ ಜಾಸ್ತಿ ಆಗಿಬಿಡ್ತಾರೆ, ಒಂದಷ್ಟು ಜನ ಬಂದು ಸೇರ್ಕೊಂಡ್ಬಿಡ್ತಾರೆ. ಹಾಗೇನಾಗುತ್ತೆ, ನೀವು ಅದು ಇದು ಅಂತೆಲ್ಲ ಖರ್ಚು ಮಾಡಿಕೊಂಡು ಇದ್ದದೆಲ್ಲ ಕಳ್ಕೊಂಡ್ಬಿಡ್ತೀರ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅವಶ್ಯಕತೆ. ಬಟ್ ಹಣಕಾಸಿನ ಬಗ್ಗೆ ಪರವಾಗಿಲ್ಲ. ಅಂದರೆ ವೃಷಭ ರಾಶಿಯವರಿಗೆ ಹಣಕಾಸಿನ ಬಗ್ಗೆ ಅಂಥದ್ದೇನು ತೊಂದರೆ ಕ್ರಿಯೇಟ್ ಆಗಲ್ಲ. ಸೊ ಹೋಗ್ಬೋದು ಮುಂದೆ ಅಂತ ಹೇಳ್ತೇನೆ. ಸೊ ಹೋಗ್ಬೋದು, ಖಂಡಿತ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಇನ್ನು ಯಾರಿಗೆಲ್ಲ ಮನೆ ಮಾಡಲಿಕ್ಕೆ ಜಾಗ ಮಾಡಲಿಕ್ಕೆ ಖಂಡಿತ ಅದರ ಬಗ್ಗೆ ಹೋಗ್ಬೋದು ಅಂತ ಹೇಳ್ತೇನೆ. ಆದರೆ ಮೊದಲೇ ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ನಾನು, ಭೂಮಿ ಸಂಬಂಧ ತೊಂದರೆಗಳನ್ನು ಅನುಭವಿಸ್ತೀರ ಅಂತ. ನೋಡಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ರೆಡಿಮೇಡ್ ಮನೆ ತಗೊಂಡ್ರೆ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಬಟ್ ಭೂಮಿಯನ್ನು ಖರೀದಿ ಮಾಡಿ ನಾನು ಮನೆ ಕಟ್ಟಿಸ್ತೇನೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಅದರ ಮಟ್ಟಿಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ. ಆದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಈ ವರ್ಷ ನಿಮಗೆ ಸುಖಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ತೃತೀಯಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಸೊ ಒಳ್ಳೆ ಫೇವರೇಬಲ್ ಆದ ರಿಸಲ್ಟನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ನಿಮ್ಮ ಹಲವಾರು ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಶನಿ ಮತ್ತು ಕೇತು ಮತ್ತು ಗುರು ಮೂವರು ಕೂಡ ಅಷ್ಟಮದಲ್ಲಿರುವುದರಿಂದ, ಅಷ್ಟಮದ ಸ್ಥಾನ ತುಂಬ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಏನಾಗುತ್ತೆ, ಯಾವಾಗ ಗುರು ಅಷ್ಟಮದಲ್ಲಿ ಬಂದುಬಿಡ್ತಾನೆ, ಆ ಒಂದು ಪಾರ್ಟನ್ನು ಆತ ಡೆವಲಪ್ ಮಾಡಿಬಿಡ್ತಾನೆ. ಆ ಪಾರ್ಟಿಗೆ ಸಂಬಂಧಪಟ್ಟಂಥ ವಿಶೇಷ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ತೊಂದರೆಗಳನ್ನೇ ಡೆವಲಪ್ ಮಾಡಿಬಿಡ್ತಾನೆ ಆತ. ಅದಕ್ಕೋಸ್ಕರ ಗುರುವಿನಿಂದ ಬರತಕ್ಕಂತಹ ತೊಂದರೆಗಳು, ಮಕ್ಕಳಿಂದ ಬರತಕ್ಕಂಥ ತೊಂದರೆಗಳನ್ನು ನೀವು ಕೆಲವೊಮ್ಮೆ ಅನುಭವಿಸಬೇಕಾದ ಅನಿವಾರ್ಯತೆ ಇರ್ತದೆ. ನಾನು ಹೇಳೋದಾದರೆ ನಿಮ್ಮ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಫೇವರೇಬಲ್ ಆದ ರಿಸಲ್ಟನ್ನು ನೀವು ಪಡೀಲಿಕ್ಕೆ ಖಂಡಿತ ಸಾಧ್ಯ ಉಂಟು. ನೀವೇನು ಮಾಡಬೇಕು, ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಬೇಕಾದರೆ ಪ್ರತಿ ಶುಕ್ರವಾರ ದಿವಸ ಸ್ವಲ್ಪ ಸ್ನಾನ ಮಾಡುವಾಗ ಸ್ವಲ್ಪ ಮೊಸರನ್ನು ಮೈಗೆ ತಿಕ್ಕಿಕೊಂಡು ಸ್ನಾನ ಮಾಡಿ ಅಂತ ಹೇಳ್ತೇನೆ. ಪ್ರತಿ ಶುಕ್ರವಾರ ಮಾಡ್ಕೊಳ್ಳಿ. ವೃಷಭ ರಾಶಿಯವರು ಒಳ್ಳೆ ರಿಸಲ್ಟನ್ನು ಇದರ ಮುಖಾಂತರ ಪಡೀಲಿಕ್ಕೆ ಖಂಡಿತ ಸಾಧ್ಯ ಉಂಟಪ್ಪ. ಒಳ್ಳೆ ಗೆಲ್ತೀರ, ಗೆಲ್ಲುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಉಂಟು. ನಿಮ್ಮ ಪಾಲಿಗೆ ವರಿ ಮಾಡುವಂಥ ಅಗತ್ಯ ಇಲ್ಲ. ನಾನು ಹೇಳಿದಂಥ ಇಷ್ಟು ಪ್ರಿಕಾಷನ್ ಇಟ್ಟುಕೊಳ್ಳಿ, ಖಂಡಿತ ಗೆಲ್ತೀರ. ಅಂದರೆ ವೃಷಭ ರಾಶಿಯವರು ಈ ಸಲ ಆರೋಗ್ಯದ ದೃಷ್ಟಿಯಿಂದ ಜಾಗ್ರತೆ ವಹಿಸಬೇಕು. ಖಂಡಿತ ಭೂಮಿಯ ವ್ಯವಹಾರ, ಭೂಮಿ ವ್ಯವಹಾರ ಮತ್ತು ಹೋಟೆಲ್ ವ್ಯವಹಾರ, ಬೆಂಕಿಯ ವ್ಯವಹಾರಗಳಲ್ಲಿ ಬೆಂಕಿಗೆ ಸಂಬಂಧ ಏನು ವ್ಯವಹಾರ ಮಾಡ್ತಾರೆ, ಹೋಟೆಲ್ ವ್ಯವಹಾರ, ಭೂಮಿ ವ್ಯವಹಾರ, ಇದರಲ್ಲೆಲ್ಲ ಅವ್ರು ಸ್ವಲ್ಪ ಮಟ್ಟಿಗೆ ನೆಕ್ಸ್ಟ್ ಮಿಥುನ. ಓಕೆ, ಮಿಥುನ ರಾಶಿ ನೋಡಿ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಅಧಿಪತಿ ಎಲ್ಲಿದ್ದಾನೆ, ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮಿಥುನ ರಾಶಿ ಅಧಿಪತಿ ಪಂಚಮಾಧಿಪತಿ ಜೊತೆಗೆ ಸೇರ್ಕೊಂಡಂತೆ, ಪಂಚಮಾಧಿಪತಿ ಮಿಥುನ ರಾಶಿಗೆ ಪಂಚಮಾಧಿಪತಿ ಒಂದು ಶುಕ್ರ, ಮಿಥುನ ರಾಶಿ ಅಧಿಪತಿ ಒಂದು ಬುಧ, ಭಾಗ್ಯದಲ್ಲಿ ಬಂದು ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗಪ್ಪ, ಪರವಾಗಿಲ್ಲ. ಅಂದರೆ ನಿಮಗೆ ಒಳ್ಳೆಯ ಒಂದು ಪೀರಿಯಡ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಭಾಗ್ಯೋದಯ ಆಗುವಂಥ ಕಾಲ ಯಾರಿಗೆ, ಮಿಥುನ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಭಾಗ್ಯೋದಯ ಆಗುವಂತಹ ಒಂದು ಕಾಲ ನಿರ್ಮಾಣ ಆಗಿಬಿಟ್ಟಿದೆ. ಖಂಡಿತ ನಿಮಗೆ ಭಾಗ್ಯೋದಯ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಮುಂದುವರೆದ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆ. ಖಂಡಿತ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ಸಪ್ತಮದಲ್ಲಿ ಗುರು ಇದ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಸಪ್ತಮದಲ್ಲಿ ಗುರು ಇದ್ಕೊಂಡು ರಾಶಿಯನ್ನು ನೋಡಿದಾಗ ರಾಶಿಯಲ್ಲಿ ರಾಹು ಇದ್ದಾನೆ. ಅಚಾನಕ್ಕಾಗಿ ಧನಲಾಭವನ್ನು ಕೊಟ್ಟು ಬಿಡ್ತಾನೆ, ಅಚಾನಕಾದ ಲಾಭಗಳನ್ನು ಕೊಟ್ಟು ಬಿಡ್ತಾನೆ. ಅಚಾನಕ್ ರೀತಿಯಲ್ಲಿ ಯಾರೋ ಬಂದು ನಿಮಗೆ ಹೆಲ್ಪ್ ಮಾಡಿಬಿಡ್ತಾರೆ, ಇನ್ಯಾರೋ ಬಂದು ಹೆಲ್ಪ್ ಮಾಡ್ತಾರೆ. ನೀವು ವಿದೇಶದಿಂದ ಬಂದವರು ಹೆಲ್ಪ್ ಮಾಡ್ಬೋದು. ಅಜ್ನಬಿ ಅಂದರೆ ಗೊತ್ತೇ ಇಲ್ಲದ ವ್ಯಕ್ತಿಗಳು ಬಂದು ಕೂಡ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು, ಅಚಾನಕ್ಕಾಗಿ ಬಂದು ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಯಾವಾಗ ಗುರು ರಾಶಿಗೆ ದೃಷ್ಟಿ ಇಟ್ಟುಬಿಟ್ಟಿರ್ತಾನೆ, ಆಗೇನಾಗುತ್ತೆ, ನಿಮ್ಮ ಆ ಒಂದು ಕಾಮನ್ ಸೆನ್ಸ್ ಏನುಂಟು, ಅದು ಸಾಮಾನ್ಯ ಜ್ಞಾನ ಏನುಂಟು, ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹಾಗೇನಾಗುತ್ತೆ, ನೀವು ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಅದನ್ನು ನೀವು ದೂರ ಮಾಡಿಕೊಂಡು ನೀವಾಗಿ ಸೆಲ್ಫಾಗಿ ಖುದ್ದಾಗಿ ದೂರ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಆಗಿಬಿಡ್ತವೆ. ಇದರ ಮಟ್ಟಿಗೆ ಗಮನ ಕೊಡಿ, ತುಂಬ ಚೆನ್ನಾಗಿರ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ, ನಿಮಗೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟ ಧನಾಧಿಪತಿ ಎಲ್ಲಿದ್ದಾನೆ, ದಶಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದು ಸೂರ್ಯನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ನೋಡಿ, ಧನಾಧಿಪತಿ ಯಾರು, ಚಂದ್ರನಿಗೆ ದಶಮ ಸ್ಥಾನ ಒಳ್ಳೆ ಸ್ಥಾನ ಖಂಡಿತ ಅಲ್ಲ. ಯಾಕಂದರೆ ಅಲ್ಲಿನ ಕಾರಕತ್ವ ಇರುವುದು ಯಾರಿಗೆ, ಬುಧನಿಗೆ. ಅದರಿಂದ ಹಣಕಾಸಿನ ವಿಚಾರದಲ್ಲಿ ಚಂಚಲತೆಗೆ ಒಳಗಾಗ್ತೀರಾ, ದ್ವಿಸ್ವಭಾವಕ್ಕೆ ಒಳಗಾಗಿಬಿಡ್ತೀರಾ. ಚಂಚಲತೆಗೆ ಒಳಗಾಗಿ ಎಲ್ಲೋ ಒಂದು ಕಡೆ ಹಣಕಾಸನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಯಾಕಂದರೆ ಚಂದ್ರ ಬಂದು ಮೀನರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೀನರಾಶಿ ಅಂದರೆ ಪಾದ, ಅಂದರೆ ಹಣಕಾಸು ಹೊರಟೋಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಇದೆ. ಹಣಕಾಸಿನ ವ್ಯವಹಾರದ ಬಗ್ಗೆ ತುಂಬ ಗಮನ ಕೊಡಿ. ಯಾರಿಗೂ ಕೂಡ ಹಣ ಕೊಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಹಣ ಕೊಟ್ಟರೆ
ಮುಟ್ಟದೇ ಆದರೆ ನಿಮ್ಮ ಗುರುವಿನ ಬಲವನ್ನು ನೀವು ಕಳ್ಕೊಂಡು ಬಿಡ್ತೀರಾ. ಆಗೇನಾಗುತ್ತೆ, ನಿಮ್ಮ ಕಾಮನ್ ಸೆನ್ಸ್ ಕೆಲಸ ಮಾಡಲ್ಲ, ಮತ್ತು ತುಂಬ ತೊಂದರೆಗಳನ್ನು ನೀವೇ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂದುಬಿಡ್ತದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ಏನಾಗುತ್ತೆ, ದಶಮದಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದೆ. ಸೂರ್ಯ ಅವರು ತೃತೀಯಾಧಿಪತಿಯಾಗಿ ದಶಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ದಶಮದಲ್ಲಿ ಸೂರ್ಯ ಬಂದಾಗ ಆತನಿಗೆ ದಿಗ್ಬಲಿ ಇರ್ತದೆ, ಆತ ದಿಗ್ಬಲಿಯಾಗಿಬಿಡ್ತಾನೆ. ಅದರಿಂದ ಏನಾಗುತ್ತೆ, ಕೀರ್ತಿ, ಪ್ರತಿಷ್ಠೆ, ಯಶಸ್ಸು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಫೀಲ್ಡಲ್ಲಿ ಇದ್ದೀರಾ, ಅಲ್ಲಿ ಕೀರ್ತಿ, ಪ್ರತಿಷ್ಠೆ, ಯಶಸ್ಸು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯಗಳು ನಮ್ಮ ಮಿಥುನ ರಾಶಿಯವರಿಗಂತೂ ಖಂಡಿತ ಇದ್ದೇ ಇದೆ. ಇದರಲ್ಲಿ ವಿಶೇಷ ರೀತಿಯಲ್ಲಿ ಸಪ್ತಮದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಅಂದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಲಿಕ್ಕೆ ಹೋದರೆ, ಎಲ್ಲೋ ಒಂದು ಕಡೆ ಗುರು, ಶನಿ, ಕೇತು ಮೂವರು ಕೂಡ ಒಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಅದಕ್ಕೆ ತುಂಬ ಕಾರಕತ್ವ ಇರ್ತದೆ. ಅದು ಕಾರಕತ್ವ ಒಂದು ಶುಕ್ರ ಚೆನ್ನಾಗಿದ್ದಾನೆ ಕಾರಕತ್ವದಲ್ಲಿ, ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಬಟ್ ಈ 3 ಪ್ಲಾನೆಟ್ಸ್ ಅಂದರೆ ಗುರು, ಶನಿ, ಕೇತು 3 ಪ್ಲಾನೆಟ್ ಬಂದು ಸಪ್ತಮದಲ್ಲಿ ಸೇರ್ಕೊಂಡಿದ್ದರಿಂದ ನಿಮ್ಮ ಮದುವೆ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾದಂಥ ಅವಶ್ಯಕತೆ ಉಂಟು. ಯಾವಾಗ ಕೇತು ಬಂದು ಸೇರ್ಕೊಂಡ್ಬಿಡ್ತಾನೆ, ಹಾಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಹಲವಾರು ವಿಚಾರಗಳನ್ನು ಆತ ಡಿಸ್ಕನೆಕ್ಟ್ ಮಾಡಬಲ್ಲ. ಒಂದು ವರ ಫಿಕ್ಸ್ ಆಯಿತು, ಅದು ಫಿಕ್ಸ್ ಆಯಿತು, ಡಿಸ್ಕನೆಕ್ಟ್ ಆಯಿತು, ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಗೊತ್ತಿಲ್ಲ ಏನು ಅಂತ. ಅಥವಾ ನಿಮಗೆ ಅಂತಹ ವರ ಅಥವಾ ಅದು ಬರ್ಬೋದು, ಅವರಿಗೆ ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆಗಳು ತೀರಾ ಜಾಸ್ತಿ ಆಗಿರ್ಬೋದು. ಅಂಥದ್ದನ್ನು ನೀವು ಯಾಕಂದರೆ ಅಷ್ಟಮಾಧಿಪತಿಯಾಗಿ ಶನಿ ಸಪ್ತಮದಲ್ಲಿದ್ದಾರೆ, ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಪ್ರಿಕಾಷನ್ ಎಲ್ಲಿ ತಗೊಳ್ಬೇಕು, ಎಲ್ಲೋ ಒಂದು ಕಡೆ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು ಬಂದಾಗ, ಪಾರ್ಟ್ನರ್ಶಿಪ್ನ ವಿಚಾರಗಳು ಬಂದಾಗ, ಬಿಸ್ನೆಸ್ನ ವಿಚಾರಗಳು ಬಂದಾಗ, ದೂರ ಪ್ರಯಾಣದ ವಿಚಾರಗಳು ಬಂದಾಗ, ವಿದೇಶಕ್ಕೆ ಹೋಗುವಂಥ ವಿಚಾರಗಳು ಬಂದಾಗ, ಡೈಲಿ ಸೋರ್ಸ್ ಆಫ್ ಇನ್ಕಮ್ನ ವಿಚಾರಗಳು ಬಂದಾಗ ಮಿಥುನ ರಾಶಿಯವರು 2 ಬಾರಿ ಯೋಚನೆ ಮಾಡಿ ಮುಂದಡಿ ಇಡಬೇಕಾದಂಥ ಅನಿವಾರ್ಯತೆ ಉಂಟು. ಅನ್ಯಥಾ ಕೆಲವೊಂದು ಬಾರಿ ತೊಂದರೆಗಳು ಕೂಡ ಖಂಡಿತ ಕ್ರಿಯೇಟ್ ಆಗ್ಬೋದು. ಬಿ ಕೇರ್ಫುಲ್ ಆಗಿರಿ. ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ನಿಮಗೆ ತತ್ಕಾಲದಲ್ಲಿ ರಿಲೀಫ್ ಬೇಕಾದರೆ ನೀವೇನು ಮಾಡಬೇಕು, ಪ್ರತಿ ಗುರುವಾರ ದಿವಸ 300 ಗ್ರಾಮ್ ಕಡಲೆಯನ್ನು ನಿವಾಳಿಸಿ ತೆಗೆದು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ ಅಂತ ಹೇಳ್ತೇನೆ. ಅತ್ಯುತ್ತಮವಾದ ರಿಸಲ್ಟನ್ನು ಪಡ್ಕೊಂಡು ಬಿಡ್ತೀರಾ. 3 ವಾರ ಮಾಡಿದ್ರೇ ಸಾಕು, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಮದುವೆ ಆಗುವ ಆಕಾಂಕ್ಷಿಗಳಿಗೆ ಇದು ಒಳ್ಳೆ ರಿಸಲ್ಟನ್ನು ಖಂಡಿತ ತಂದು ಕೊಡ್ಬೋದು ಅಂತ ಹೇಳ್ತೇನೆ. ಒಳ್ಳೆದಂತೂ ಆಗಿ ಆಗುತ್ತೆ. ಓಕೆ, ಅಂದ್ರೆ ಗುರುಜಿ, ಮಿಥುನ ರಾಶಿಯವರಿಗೆ ಕೀರ್ತಿ, ಯಶಸ್ಸು ಲಭಿಸ್ತದೆ. ಖಂಡಿತ ಹಣದ ವ್ಯವಹಾರದಲ್ಲಿ ಜಾಗೃತಿಯಿಂದ ಇರಬೇಕು ಅಂತ ಹೇಳಿ ಇನ್ನಷ್ಟು ರಾಶಿಗಳ ಬಗ್ಗೆ ತಿಳ್ಕೊಂಡು ಬರೋಣ ಒಂದು ಪುಟ್ಟ ವಿರಾಮ ನಂತರ. ಇನ್ನಷ್ಟು ರಾಶಿಗಳ ಬಗ್ಗೆ ತಿಳ್ಕೊಂಡು ಬರೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಯುಗಾದಿ ಸಂಭ್ರಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮ್ಮೊಂದಿಗಿದ್ದಾರೆ ವಿಜಯರಾಜ್ ಗುರೂಜಿ ಅವರು. ಇವರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ಗುರೂಜಿಗಳಿಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ. ಓಕೆ, ಈ ರಾಶಿ ಭವಿಷ್ಯ ಹೇಳುವಾಗ ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ 1 ಗಂಟೆಯಲ್ಲಿ ಅದನ್ನು ಮುಗಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೇನ್ ಪಾಯಿಂಟನ್ನು ತೆಗೆದು ಕೊಡ್ತೇನೆ ನಿಮ್ಮ ಬಳಿಗೆ ಅಷ್ಟೇ. ಎಲ್ಲ 12 ಭಾವಗಳ ಬಗ್ಗೆ ಹೇಳುವ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆನಾ? ಸೊ ಇಲ್ಲೇನಾಗುತ್ತೆ, ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿ ಅಧಿಪತಿ ಯಾರಿರ್ತಾನೆ, ಆತ ಚಂದ್ರ ಮೇಲಿಂದ ಕರ್ಕಾಟಕ ರಾಶಿ ಅಧಿಪತಿ ಅಂದರೆ ಆ ಮೂಮೆಂಟಲ್ಲಿರುವಂಥ ಪ್ಲಾನೆಟ್ಸ್. ಕರ್ಕಾಟಕ ರಾಶಿ ಅಧಿಪತಿ ಆತ ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ನಿಮ್ಮ ಚಂದ್ರ ಮೇಲಿದ್ದಾನೆ, ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ಒಂದು ವಿಕಾರಿ ನಾಮ ಸಂವತ್ಸರದ ಮೊದಲನೇ ದಿನ, ಅಂದರೆ ಅಲ್ಲಿ ನಾವು ಸೂರ್ಯೋದಯದ ಒಂದು ಲಗ್ನ ಕುಂಡಲಿಯನ್ನು ಹಾಕಿದಾಗ ಸೊ ಮೀನ ರಾಶಿಯಲ್ಲಿ ಬಂದು ಚಂದ್ರ ಸೇರ್ಕೊಂಡಿದ್ದಾನೆ. ನಿಮಗೆ ಅದು ಬಂದು ಕರ್ಕಾಟಕ ರಾಶಿಯವರಿಗೆ ಅದು ಭಾಗ್ಯಸ್ಥಾನ. ಸೊ ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಖಂಡಿತ, ಅದರಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಭಾಗ್ಯದಲ್ಲಿ ಮುಂದುವರಿಯುವಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ, ಪರವಾಗಿಲ್ಲ, ಹೋಗ್ಬೋದು ಅಂತ ಹೇಳ್ತೇನೆ. ಮುಂದೆ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅಂದರೆ ಇಷ್ಟವರೆಗೆ ಇಲ್ಲದು ಈಗ ಬರ್ಬೋದು. ಇಷ್ಟವರೆಗೆ ಏನು ಇರಲಿಲ್ಲಪ್ಪ, ಏನೋ ಭಾಗ್ಯದಲ್ಲಿ ಭಾಗ್ಯನೇ ಮುಂದುವರಿತಾ ಇರಲಿಲ್ಲ, ಸ್ಟ್ರಕ್ ಆಗಿಬಿಟ್ಟಿದೆ ಅಂದರೆ ಈಗ ನಿಮಗೆ ಭಾಗ್ಯೋದಯ ಆಗುವಂಥ ಕಾಲ ಅಂತೂ ಬಂದುಬಿಟ್ಟಿದೆ. ಖಂಡಿತ ಈ ವರ್ಷ ಭಾಗ್ಯೋದಯ ಅಂತೂ ಖಂಡಿತ ಆಗುತ್ತೆ ನಮ್ಮ ಒಂದು ಕರ್ಕಾಟಕ ರಾಶಿಯವರಿಗೆ. ಎರಡನೇದಾಗಿ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಧನಸ್ಥಾನವನ್ನು ನೋಡಿದಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ನೋಡಿ, ಹಣಕಾಸಿನ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾರು ಹಣಕಾಸಿನ ಅಧಿಪತಿ ಈ ಜಾತಕಕ್ಕೆ ಅಂದರೆ ಕರ್ಕಾಟಕ ರಾಶಿಗೆ ಯಾರು, ಸೂರ್ಯ ಬಂದು ಏನು ಮಾಡ್ತಾನೆ, ಮೀನ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಮೀನರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಅದು ಪಾದಗಳ ರಾಶಿ, ಪಾದದಿಂದ ನಡ್ಕೊಂಡು ಹೋಗುವಂಥದ್ದು ಅಂತ. ವ್ಯಯ ಆಯಿತು ಅಂತ ವ್ಯಯ ರಾಶಿ ಅದು ಎಷ್ಟಾದರೂ ಕೂಡ. ಹಣಕಾಸಿನ ಬಗ್ಗೆ ಜಾಗೃತಿ ಅಂತೂ ಬೇಕೇ ಬೇಕು, ವ್ಯಯ ಅಂತೂ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಭಾಗ್ಯದಲ್ಲಿ ಇರೋದ್ರಿಂದ ಹಣಕಾಸು ಬರುತ್ತೆ ಕೂಡ ನಿಮಗೆ. ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ, ಉತ್ತಮವಾದ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ, ಅಥವಾ ತಂದೆಯ ಸಪೋರ್ಟ್ ಉಂಟು ನಿಮಗೆ, ಅಂದರೆ ನಿಮ್ಮ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ನಿಮ್ಮ ಕೈ ಸೇರುತ್ತೆ, ಅದು ಒಂದು ಇಂಡಿಕೇಶನ್ ಉಂಟಪ್ಪ. ಸೊ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಹಣಕಾಸಿನ ಬಗ್ಗೆ ತುಂಬ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇಲ್ಲ. ಅದರಿಂದ ಹಣಕಾಸು ಏನೇ ಇದ್ರೂ ಕೂಡ ಮ್ಯಾನೇಜ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರ್ತೀರಿ. ಓಕೆ,
ಇಲ್ಲಿ ಯಾವುದರಲ್ಲಿ ಪ್ರಿಕಾಷನ್ ತಗೊಳ್ಬೇಕು ನಮ್ಮ ಕರ್ಕಾಟಕ ರಾಶಿಯವರು? ಮನೆ ಕಟ್ಟುವ ವಿಚಾರದಲ್ಲಿ. ಯಾಕಂದರೆ ನಿಮ್ಮ 4ನೇ ಮನೆ ಅಧಿಪತಿ ಯಾರಿರ್ತಾನೆ? ಶುಕ್ರ ಇರ್ತಾನೆ. 4ನೇ ಮನೆ ಅಧಿಪತಿ ಶುಕ್ರ ಬಂದು ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಬುಧನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಮನೆ ಕಟ್ಟುವ ವಿಚಾರದಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ನೋಡಿ, ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದೊಂದು ವಿಚಾರವನ್ನು ನೋಟ್ ಮಾಡ್ಕೊಳ್ಳಿ. ನಾನು ಏನೆಲ್ಲ ಪ್ರಿಕಾಷನ್ ಕೊಡ್ತೇನೆ ಅದನ್ನು ನೋಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೇನೆ. ಕರ್ಕಾಟಕ ರಾಶಿಯವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಇದ್ದದ್ದನ್ನು ನೀವು ಕಳ್ಕೊಳ್ಬೇಕಾಗಬಹುದು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಮನೆ ಕಟ್ಟುವುದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಯಾರ ಜಾತಕ ತುಂಬ ಚೆನ್ನಾಗಿದೆ ಅವರ ಹೆಸರಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ನೀವು ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ಅನ್ಯತೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಏನೂ ಇಲ್ಲಪ್ಪ, ನಾನು ಮನೆ ಕಟ್ಟಿದ್ದೆ, ನನಗೆ ಏನೂ ಇಲ್ಲ, ಎಲ್ಲವನ್ನು ಕಳ್ಕೊಂಡ್ಬಿಟ್ಟೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಪ್ಪ ನಮ್ಮ ಕರ್ಕಾಟಕ ರಾಶಿಯವರಿಗೆ. ಅದರ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಇನ್ನು ಗುರುವಿನ ಪರಿಸ್ಥಿತಿಯನ್ನು ನೋಡುವಾಗ, ಗುರು ಏನು ಮಾಡ್ತಾನೆ, ಈ ಜಾತಕದಲ್ಲಿ ಷಷ್ಠ ಭಾವದಲ್ಲಿದ್ದಾನೆ. ರಾಶಿಯಿಂದ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಸದ್ಯದ ಮಟ್ಟಿಗೆ ಶನಿ ಇದ್ದಾನೆ, ಕೇತು ಇದ್ದಾನೆ. ಒಳ್ಳೆಯ ಯೋಗ ಅಲ್ಲ ಅಂತ ಹೇಳ್ತೇನೆ. ರೋಗ ಋಣ ರಿಪು ಆಕ್ಟಿವೇಟ್ ಆಗಿಬಿಡ್ತದೆ. ರೋಗ ಋಣ ರಿಪು. ರೋಗ ಅಂದರೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು, ವೈರಿಯ ಒಂದು ಹೊಡೆತಗಳು, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಹಿತಶತ್ರುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಕೇತು 6ನೇ ಮನೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋದಿಲ್ಲ. ಕೇತು 6ನೇ ಮನೆಯಲ್ಲಿದ್ದಾಗ ಕೆಲವೊಮ್ಮೆ ಡಿಫೇಮ್ ಆಗುತ್ತೆ. ಅಂತ ಡಿಫೇಮ್ ಆಗೋದಂದರೆ ಎಲ್ಲೋ ಒಂದು ಕಡೆ ನೀವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಯಾರಾದರೂ ಬ್ಲ್ಯಾಕ್ ಡಾಟ್ ಹಾಕುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಬ್ಲ್ಯಾಕ್ ಡಾಟನ್ನು ಹಾಕಿಬಿಡ್ತಾರೆ, ನಿಮಗೆ ನಿಮ್ಮನ್ನು ಡಿಫೇಮ್ ಮಾಡಿಬಿಡ್ತಾರೆ. ನೀವು ಹಾಗಪ್ಪ ಹೀಗಪ್ಪ ಅಂತ ಏನೋ ಮಾಡಿಬಿಡ್ತಾರೆ. ಸ್ವಲ್ಪ ಪ್ರಾಬ್ಲಮನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ. ಸೊ ಇದರ ಮಟ್ಟಿಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಯಾರ ಬಗ್ಗೆ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಹೋದರೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಅದರ ಜೊತೆಗೆ ಯಾರಲ್ಲೂ ಕೂಡ ತುಂಬ ಸಲುಗೆಯಿಂದ ಬೆರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯथा ಅವರು ನಿಮ್ಮ ಜೊತೆ ಸಲಿಗೆಯಲ್ಲಿರ್ತಾರೆ, ಅಥವಾ ನಿಮ್ಮ ಮಾತುಗಳನ್ನು ಕೇಳಿಕೊಂಡು ನಿಮಗೇನೋ ಸಂತಾಪವನ್ನು ಸೂಚಿಸ್ಬೋದು, ನಿಮಗೇನೋ ಅವರು ಸಾಂತ್ವನವನ್ನು ಹೇಳ್ಬೋದು. ಬಟ್ ಹಿಂದ್ಗಡೆ ಹೋಗಿ ಎಲ್ಲ ನಿಮ್ಮನ್ನು ಬ್ಲೇಮ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಅದರ ಬಗ್ಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆ. ಅನ್ಯथा ಕೇತು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಡಲಿಕ್ಕೆ ಬಿಡುವುದಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ಬೋದು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕನ್ನೋದು ಅನಿವಾರ್ಯತೆ ಉಂಟು ನಿಮಗೆ. ಆರೋಗ್ಯ, ಹಣಕಾಸು, ಶತ್ರು, ಇದರ 3 ಬಗ್ಗೆ ಕೂಡ ಗಮನ ಕೊಡಲೇಬೇಕು ನೀವು. ಅನ್ಯथा ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಇದನ್ನು ಪ್ರಿಕಾಷನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಪ್ರಿಕಾಷನ್ ಯಾವುದರಲ್ಲೆಲ್ಲ ಬೇಕು? ಒಂದು ಮನೆ ಕಟ್ಟುವ ವಿಚಾರದಲ್ಲಿ, ಇನ್ನೊಂದು ರೋಗ ಋಣ ರಿಪು, ಈ 3 ವಿಚಾರದಲ್ಲಿ ನಿಮಗೆ ಪ್ರಿಕಾಷನ್ ಬೇಕಾಗುತ್ತೆ. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ನೀವು ಡಿಫೇಮ್ ಆಗುವುದರಿಂದ ಬಚಾವಾಗ್ಬೋದು. ಏನು ಮಾಡಬೇಕು ನೀವು? ಸಾಧಾರಣ ಮಟ್ಟಿಗೆ ಒಂದು ಸಣ್ಣ ಧ್ವಜ ಎಲ್ಲಾದರೂ ಸಿಕ್ಬೋದು ನಿಮಗೆ. ಒಂದು ಸಣ್ಣ ಧ್ವಜವನ್ನು ತಂದು ಮಾಡಿನ ಮೇಲೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಮಾಡಿನ ಮೇಲೆ ಟ್ಯಾರಸ್ನ ಮೇಲೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ದಿಕ್ಕಿನಲ್ಲಿ ಕಟ್ಬೋದು ಅಂತ ಹೇಳ್ತೇನೆ. ಹಾಗೇನಾಗುತ್ತೆ, ಕೇತುವಿನಿಂದ ಬರತಕ್ಕಂತಹ ನೆಗೆಟಿವಿಟಿ ಏನುಂಟು ಅಥವಾ ಬ್ಲೇಮ್ ಏನುಂಟು, ಆ ಬ್ಲೇಮ್ ಹೊರಟೋಗುತ್ತೆ, ನೆಗೆಟಿವಿಟಿ ಹೊರಟೋಗುತ್ತೆ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ಸಣ್ಣ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ. ನಮ್ಮ ಕರ್ಕಾಟಕ ರಾಶಿಯವರು ಖಂಡಿತ ಗೆಲ್ತೀರಾ. ಒಳ್ಳೆಯದು. ಯಾಕಂದರೆ ಭಾಗ್ಯಕ್ಕೆ ಬಲ ಉಂಟು. ಭಾಗ್ಯಕ್ಕೆ ಬಲ ಇರೋದ್ರಿಂದ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಪ್ರಾಪ್ತವಾಗುತ್ತೆ. ನಿಮಗೆ ಅದನ್ನು ಇಟ್ಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತೀರಾ. ಓಕೆ, ಸರಿ ಗುರುಜಿ. ಸರಿ, ಮುಂದಿನ ರಾಶಿ ನೋಡಿದರೆ ಸಿಂಹ ರಾಶಿಯವರಿಗೆ. ಸಿಂಹ ರಾಶಿಯವರು ಎಷ್ಟಾದರೂ ಸಿಂಹ ರಾಶಿ ತಾನೇ, ಸಿಂಹದ ಹಾಗೇನೆ ಇರ್ತಾರೆ. ಅವ್ರು ಹೇಳಿದ್ದೇ ಆಗಬೇಕು, ಬೇರೆ ಎಲ್ಲ ಕೇಳಿದ್ರೆ. ಯಾಕಂದರೆ ಆ ಸಿಂಹರಾಶಿಗೆ ಸಂಬಂಧಪಟ್ಟ ಅದರ ಸಿಂಬಲ್ ಬಂದು ಸಿಂಹನೇ. ಕಾಡಿನಲ್ಲಿರುವಂಥ ಕಾಡಿನ ರಾಜ ತಾನೇ ಎಷ್ಟಾದರೂ ಕೂಡ. ಸೊ ಇವರು ಕೂಡ ರಾಜರಾಗಿ ಇರ್ತಾರೆ. ಅಂದರೆ ಬೇರೆಯವರ ಮಾತನ್ನು ಕೇಳೋದು ಸ್ವಲ್ಪ ಕಡಿಮೆ. ಅವ್ರಿಗೆ ಏನು ಬೇಕು ಅದನ್ನೇ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಆದರೂ ಕೂಡ ಈ ಒಂದು ವಿಕಾರಿ ನಾಮ ಸಂವತ್ಸರವನ್ನು ತೆಗೆದುಕೊಂಡಾಗ ಸಿಂಹರಾಶಿಯವರಿಗೆ ಏನಾಗುತ್ತೆ, ಸಿಂಹರಾಶಿ ಅಧಿಪತಿ ಬಂದು ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟಮದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ. ಯಾವುದಾದ್ರೂ ಕೂಡ ಲಗ್ನಾಧಿಪತಿ ಅಷ್ಟಮಕ್ಕೆ ಬರೋದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ. ಲಗ್ನಾಧಿಪತಿ ಯಾರು ಬರ್ಬೋದು ನೋಡಿ, ಅದರಲ್ಲಿ ಕೆಲವೆಲ್ಲ ಲಗ್ನಾಧಿಪತಿಗಳು ಅಷ್ಟಮಕ್ಕೆ ಬಂದರೂ ಕೂಡ ಪರವಾಗಿಲ್ಲ. ಈಗ ಮಿಥುನ ಲಗ್ನವಾಗಿ ಬುಧ ಬಂದು ಅಷ್ಟಮದಲ್ಲಿ ಸೇರಿಕೊಂಡ್ರೆ ಅಂಥ ತೊಂದರೆ ಇಲ್ಲ. ವೃಷಭ ಲಗ್ನವಾಗಿ ಶುಕ್ರ ಅಷ್ಟಮದಲ್ಲಿ ಬಂದರೆ ತೊಂದರೆ ಇಲ್ಲ. ಮಕರ ಲಗ್ನವಾಗಿ ಶನಿ ಅಷ್ಟಮದಲ್ಲಿ ಬಂದರೆ ತೊಂದರೆ ಇಲ್ಲ. ಕುಂಭ ಲಗ್ನವಾಗಿ ಶನಿ ಅಷ್ಟಮದಲ್ಲಿ ಬಂದರೆ ತೊಂದರೆ ಇಲ್ಲ. ಬಟ್ ಬೇರೆ ಗ್ರಹಗಳು ಅಂದರೆ ಈ ದೇವತೆಗಳಿಗೆ ಸಂಬಂಧಪಟ್ಟಂಥ ರಾಶಿ ಯಾವುದುಂಟು ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಅಷ್ಟಮದಲ್ಲಿ ಬಂದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಯಾಕಂದರೆ ಆ ಒಂದು ಅಷ್ಟಮ ಸ್ಥಾನ ಉಂಟು ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಅದಕ್ಕೆ ಕಾರಕತ್ವ ಬಂದು ಶನಿಗೆ ಇರುವಂಥದ್ದು, ಬೇರೆ ಯಾರಿಗೂ ಕೂಡ ಇರುವುದಿಲ್ಲ. ಶನಿಗೆ ಇರುವಂಥ ಕಾರಕತ್ವ. ಅದಕ್ಕೋಸ್ಕರ ಅಲ್ಲಿ ಬಂದು ಸೂರ್ಯ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ವ್ಯತ್ಯಯಗಳನ್ನು ಉಂಟು ಮಾಡಬಲ್ಲ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು. ಆತನ ಜೊತೆಗೆ ಚಂದ್ರ ಕೂಡ ಸೇರ್ಕೊಂಡಿದ್ದಾನೆ. ಚಂದ್ರ ಬಂದು ವ್ಯಯಾಧಿಪತಿ ಬಂದು ಕೂಡ ಎಲ್ಲಿ ಆ ಒಂದು ಸೂರ್ಯನ ಜೊತೆಗೆ ಸೇರ್ಕೊಂಡು ಬಿಟ್ಟಿದ್ದಾನೆ. ಸೊ ಅಲ್ಲಿ ಮೊದಲನೇದಾಗಿ ಅಮಾವಾಸ್ಯೆ ಬಂದುಬಿಡ್ತು ಅಲ್ವಾ, ಅಮಾವಾಸ್ಯೆ ಆ ದಿವಸ. ಸೊ ಅದರ ಜೊತೆಗೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯ ತುಂಬ ಜಾಸ್ತಿ. ಇದರ ಬಗ್ಗೆ ಗಮನ ಕೊಡಿ. ಆದರೂ ಕೂಡ ನಿಮಗೆ ಫೇವರೇಬಲ್ ಉಂಟು. ಆರೋಗ್ಯದ ಬಗ್ಗೆ ಒಂದು ಗಮನ ಕೊಟ್ಟರೆ ಸಾಕು, ಬೇರೆ ಫೇವರೇಬಲ್ ಏನಿರ್ತದೆ. ನಿಮ್ಮ ರಾಶಿಯಲ್ಲಿ, ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ 5ನೇ ಮನೆಯಲ್ಲಿ
ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಪ್ಪ. ಆ ಗುರು ಏನು ಮಾಡ್ತಾನೆ, 5ನೇ ದೃಷ್ಟಿಯಿಂದ ಆತ ಭಾಗ್ಯವನ್ನು ನೋಡ್ತಾನೆ, 7ನೇ ದೃಷ್ಟಿಯಿಂದ ಲಾಭಸ್ಥಾನವನ್ನು ನೋಡ್ತಾನೆ, ಅದೇ ರೀತಿ 9ನೇ ದೃಷ್ಟಿಯಿಂದ ಲಗ್ನವನ್ನು ರಾಶಿಯನ್ನು ನೋಡ್ತಾನೆ. ಸೊ ಹಾಗೇನಾಗುತ್ತೆ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ನಿಮಗೆ ಕಾಮನ್ ಸೆನ್ಸನ್ನು ದಯಪಾಲಿಸ್ತಾನೆ. ಆ ಒಂದು ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನವನ್ನು ದಯಪಾಲಿಸ್ತಾನೆ. ಸೊ ಅದನ್ನು ಇಟ್ಕೊಂಡು ನೀವು ಎಲ್ಲೊಂದು ಕಡೆ ನಿಮಗೆ ಜ್ಞಾನೋದಯ ಆಯಿತು, ನಾನು ಹೀಗೆ ಮಾಡಬಾರ್ದು, ನಾನು ಹೀಗೆ ಮಾಡಿದ ತೊಂದರೆ ಉಂಟಾಗುತ್ತೆ, ಅದೆಲ್ಲ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಇಟ್ಟುಕೊಂಡು ನೀವು ಗೆಲ್ಲುವಂಥ ಸಾಧ್ಯತೆಗಳು ಇದರ ಮುಖಾಂತರ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಖಂಡಿತ ಅದನ್ನು ಮಾಡ್ಕೊಳ್ಬೋದಪ್ಪ, ಪರವಾಗಿಲ್ಲ. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಯಾಕಂದರೆ ಗುರು ದೃಷ್ಟಿ ಎಲ್ಲೆಲ್ಲ ಗುರು ದೃಷ್ಟಿ ಆಗ್ತಾನೆ ಅಲ್ಲೆಲ್ಲ ಆತ ಉದ್ಧಾರ ಮಾಡಿಬಿಡ್ತಾನೆ. ಅದರಲ್ಲಿ ಏನೆಲ್ಲ ತೊಂದರೆ ಬರಬೇಕು ಅದನ್ನೆಲ್ಲ ನಿವಾರಣೆ ಮಾಡಿಬಿಡ್ತಾನೆ. ಆದರೆ ಏನೇ ಆದರೂ ಕೂಡ ಅಷ್ಟಮಕ್ಕೆ ಗುರುವಿನ ದೃಷ್ಟಿ ಇಲ್ಲ, ಅಷ್ಟಮದ ಪ್ಲಾನೆಟ್ಸ್ನ ಮೇಲೆ ಗುರುವಿನ ದೃಷ್ಟಿ ಇಲ್ಲ, ಅಲ್ಲಿ ಯಾವುದೇ ರೀತಿ ಕನೆಕ್ಷನ್ ಕೂಡ ಇಲ್ಲ. ಆದರೆ ಅದರ ಬಗ್ಗೆ ಗಮನ ಕೊಡಲೇಬೇಕಾಗುತ್ತೆ. ನಿಮಗೆ ಏನಾಗ್ಬೋದು ನೋಡಿ, ಇಲ್ಲಿ ಯಾವಾಗ ಸೂರ್ಯ ಮತ್ತು ಚಂದ್ರ ಒಟ್ಟು ಸೇರಿಕೊಂಡು ಮೀನ ರಾಶಿಯಲ್ಲಿ ಇದ್ದಾರೆ ಅಂದಾಗ ಹಾಸ್ಪಿಟಲ್ಗೆ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿಬಿಡ್ತವೆ. ಮೈ ಹೀಟ್ ಆಗುವಂಥ ಸಾಧ್ಯತೆಗಳು, ಕೆಲವೊಮ್ಮೆ ಕೋಲ್ಡ್ ಆಗುವಂಥ ಸಾಧ್ಯತೆ. ಯಾಕಂದರೆ ಹೀಟ್ ಅಂದರೆ ಅಲ್ಲಿ ಸೂರ್ಯ ಬಂದುಬಿಟ್ಟ, ಕೋಲ್ಡ್ ಅಂದರೆ ಅಲ್ಲಿ ಚಂದ್ರ ಕೂಡ ಇದ್ದಾನೆ. ಸೊ ಕೋಲ್ಡ್ ಆಗ್ಬೋದು. ಅದರ ಜೊತೆಗೆ ಆ ಕಾರಕವನ್ನು ಶನಿಗೇನಿರೋದು ಕೋಲ್ಡ್ ಜಾಸ್ತಿ ಆಗ್ಬೋದಪ್ಪ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೋಲ್ಡ್, ಕಫ, ದಮ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಲ್ವಾ. ಸೊ ಉಸಿರಾಟಕ್ಕೆ ಸಂಬಂಧ ತೊಂದರೆಗಳು ಸಿಂಹರಾಶಿಯವರಿಗೆ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅವ್ರು ಗಮನ ಕೊಡಬೇಕಪ್ಪ, ಇಲ್ಲಾಂದರೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಸೊ ಆರೋಗ್ಯದ ಬಗ್ಗೆ ಒಂದು ಗಮನ ಕೊಡಿ, ಬಾಕಿ ವಿಚಾರ ಪರವಾಗಿಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಧನಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಧಿಪತಿ ಯಾರು, ಬುಧ ಬಂದು ಸಪ್ತಮದಲ್ಲಿ ಬಂದು ಕುಂಭರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಅಲ್ಲಿ ಯಾರು, ಶುಕ್ರ ಇದ್ದಾನೆ. ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ನಿಮ್ಮ ಪತ್ನಿನೇ ಹೆಲ್ಪ್ ಮಾಡಬೇಕು. ಅಂದರೆ ನಿಮಗೆ ಪತ್ನಿ ಅಥವಾ ಸ್ತ್ರೀ ಮುಖಾಂತರ ಹಣ ಬರಬೇಕು, ಪಾರ್ಟ್ನರ್ ಮುಖಾಂತರ ಹಣ ಬರಬೇಕು. ಸೊ ಅಲ್ಲಿಂದಲೇ ನಿಮಗೆ ಹಣ ಬರುವಂಥದ್ದು, ಅವರ ಮುಖಾಂತರ ಹಣ ಬರುವಂಥದ್ದು, ಅಥವಾ ಅವರೇ ನಿಮಗೆ ಸಹಾಯ ಮಾಡ್ತಾರೆ ಅಲ್ಲಿಂದ ಬರುತ್ತೆ. ಅಥವಾ ವ್ಯಾಪಾರದ ಮುಖಾಂತರ ಹಣ ಬರುತ್ತೆ, ವಿದೇಶದಲ್ಲಿಂದ ಹಣ ಬರುತ್ತೆ. ವ್ಯಾಪಾರ ಡೈಲಿ ಸೋರ್ಸ್ ಆಫ್ ಇನ್ಕಮ್ ವಿದೇಶದಿಂದ, ನಿಮ್ಮ ಹೆಂಡತಿಯಿಂದ, ಹೆಂಡತಿ ಆದರೆ ಗಂಡನಿಂದ, ಗಂಡ ಆದರೆ ಹೆಂಡತಿಯಿಂದ, ಅಥವಾ ನಿಮ್ಮ ಪಾರ್ಟ್ನರ್ನಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿರುತ್ತೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಗಮನ ಕೊಡಿ ಅಂತ ಹೇಳ್ತೇನೆ ಸಿಂಹರಾಶಿಯವರಿಗೆ. ಅನ್ಯಥಾ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು. ಸಣ್ಣ ರೆಮಿಡಿ ಮಾಡಬೇಕಪ್ಪ. ಏನು ಮಾಡಬೇಕು, ನಿಮಗೆ ಈ ಒಂದು ಸೂರ್ಯನನ್ನು ಬಲಗೊಳಿಸಬೇಕು. ಏನು ಮಾಡಬೇಕು, ಪ್ರತಿ ಆದಿತ್ಯವಾರ ಒಂದು 3 ಆದಿತ್ಯವಾರ ದಿವಸ 5 ಕಿಲೋ ಗೋಧಿಯನ್ನು ನೀರಿನಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಉಂಟು. ಸರಿ ಗುರುಜಿ. ಓಕೆ, ಮುಂದಿನ ರಾಶಿ ಗಮನಿಸಿದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿ ಅಧಿಪತಿ ಎಲ್ಲಪ್ಪ ಇದ್ದಾನೆ, 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕನ್ಯಾ ರಾಶಿ ಅಧಿಪತಿ 6ನೇ ಮನೆಯಲ್ಲಿ ಇದ್ದಾನೆ, ಜೊತೆಗೆ ಶುಕ್ರ ಇದ್ದಾನೆಪ್ಪ. 6ನೇ ಮನೆಯಲ್ಲಿ ಬಂದು ಶುಕ್ರ, ಬುಧ 6ನೇ ಮನೆಯಲ್ಲಿ ಪರವಾಗಿಲ್ಲ, ಒಳ್ಳೆ ಕೆಲಸವನ್ನೇ ಮಾಡ್ತಾನೆ, ಆತನಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಶುಕ್ರ 6ನೇ ಮನೆಗೆ ಬರಬಾರ್ದು. ಶುಕ್ರ 6ನೇ ಮನೆಗೆ ಬಂದಾಗ ಏನಾಗುತ್ತೆ, ಶುಕ್ರ ಇಲ್ಲಿ 6ನೇ ಮನೆಯಲ್ಲಿ ಇರ್ತಾನೆ. ಸೊ ಆತ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ. ಏನು ಮಾಡ್ತಾನೆ ನೋಡಿ, ಈ ಒಂದು ಕನ್ಯಾ ರಾಶಿಯವರನ್ನು ತೆಗೆದುಕೊಂಡಾಗ ನೆಗೆಟಿವ್ ಪಾಯಿಂಟನ್ನು ಮೊದಲು ಹೇಳ್ತೇನೆ, ಪಾಸಿಟಿವನ್ನು ನಂತರ ಹೇಳ್ತೇನೆ. ನೆಗೆಟಿವ್ ಪಾಯಿಂಟ್ ಏನಿರ್ತದೆ, ಕನ್ಯಾ ರಾಶಿಯವರಿಗೆ ಸ್ತ್ರೀ ಮುಖಾಂತರ ದಂಡನೆಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಕನ್ಯಾ ರಾಶಿಯವರು ಕೇರ್ಫುಲ್ ಆಗಿರಬೇಕು, ಅನ್ಯಥಾ ತೊಂದರೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಶುಕ್ರ 6ನೇ ಮನೆಯಲ್ಲಿ ಒಳ್ಳೆ ಕೆಲಸನ ಮಾಡೋದಿಲ್ಲ. ಯಾಕಂದರೆ 6ನೇ ಮನೆ ಬಂದು ರೋಗ ಋಣ ರಿಪುವಿನ ಭಾಗ. ರೋಗ ಋಣ ರಿಪುವಿನ ಭಾಗದಲ್ಲಿ ಪ್ರೀತಿಯನ್ನು ಹುಟ್ಟು ಹಾಕುವಂಥ ಶುಕ್ರನಿಗೆ ಕೆಲಸನೇ ಇಲ್ಲ ಅಲ್ಲಿ, ಅಂಥ ಪರಿಸ್ಥಿತಿ. ಶುಕ್ರಲ್ಲಿ ಡೆಡ್ ಆಗಿರ್ತಾನೆ, ಡೆಡ್ ಪೊಸಿಷನಲ್ಲಿ ಇರ್ತಾನೆ. ಶುಕ್ರ ಅಂದರೆ ಸ್ತ್ರೀ ಕಾರಕಾತ. ಸೊ ಸ್ತ್ರೀ ಮುಖಾಂತರ ದಂಡನೆಗೊಳಗಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು ಕನ್ಯಾ ರಾಶಿಯವರಿಗೆ. ಅದರ ಜೊತೆಗೆ ನಿಮ್ಮ ಆ ರಾಶಿಯಾಧಿಪತಿ ಕೂಡ ಅಲ್ಲಿನೇ ಇರೋದರಿಂದ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತೀನಿ. ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಂಡವರು ಸ್ವಲ್ಪ ಜಾಗ್ರತೆ ಆಗಿರಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಇನ್ನು ಕೆಲವರಿಗೆಲ್ಲ ಮಕ್ಕಳಾಗದಂಥ ಸಮಸ್ಯೆಗಳು, ಇನ್ನು ಕೆಲವರಿಗೆಲ್ಲ ಎಲ್ಲೋ ಒಂದು ಕಡೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ನಾನು ಹೇಳಿದೆ ರೋಗಾರಣ ರಿಪುವಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಉಂಟಾಗ್ತವೆ. ಹಣಕಾಸಿನ ಬಗ್ಗೆ, ಶತ್ರುಗಳ ಬಗ್ಗೆ, ಅದರ ಜೊತೆಗೆ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಒಂದು ಏನು ನೀವು ಸರ್ವಿಸ್ ಮಾಡ್ತೀರಾ ಸರ್ವಿಸ್ನ ಬಗ್ಗೆ, ಅಥವಾ ಸರ್ವಿಸಲ್ಲಿ ಯಾರಾದರೂ ಹೆಂಗಸರು ಇರ್ತಾರೆ, ಹುಡುಗಿಯರು ಇರ್ತಾರೆ, ಅವರ ಬಗ್ಗೆ ತುಂಬ ಕೇರ್ ತಗೊಳ್ಳಿಪ್ಪ. ಅನ್ಯथा ಏನಾಗುತ್ತೆ, ಒಂದು ಕಪ್ಪು ಚುಕ್ಕೆ, ಒಂದು ಬ್ಲ್ಯಾಕ್ ಡಾಟ್ ಬರುತ್ತೆ ನಿಮಗೆ, ಅಥವಾ ಯಾರಾದರೂ ನಿಮ್ಮನ್ನು ದಂಡನೆಗೆ ಒಳಪಡಿಸುವಂಥ ಸಾಧ್ಯತೆಗಳು, ಬ್ಲ್ಯಾಕ್ ಮೇಲ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿಪ್ಪ ನಮ್ಮ ಕನ್ಯಾ ರಾಶಿಯವರು. ಅದರ ಮಟ್ಟಿಗೆ ಗಮನ ಕೊಡಿಪ್ಪ, ತುಂಬ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಬಂದ್ಬೇಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೂಡ ಹಣಕಾಸಿನ ಅಧಿಪತಿ ಈ ಜಾತಕಕ್ಕೆ ಬಂದು ನಮ್ಮ ಕನ್ಯಾ ರಾಶಿಗೆ ಬಂದು ಶುಕ್ರನೇ ಆಗಿರ್ತಾನೆ. ಶುಕ್ರ ಎಲ್ಲಿದ್ದಾನೆ, ಬುಧನ ಜೊತೆ 6ನೇ ಮನೆಯಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೀವು ಲೋನ್ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಯಾರದ್ದು ಕೈ ಸಾಲ ಮಾಡುವಂಥದ್ದು, ಲೋನ್ ಮಾಡುವಂಥದ್ದು, ಸಾಲ ಮಾಡಿನೇ ನೀವು ಖರ್ಚು ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಇದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಗೆದ್ದೇ ಗೆಲ್ತೀರ. ಸದ್ಯದ ಮಟ್ಟಿಗೆ ಏನು ಮಾಡಿ ಅಂದರೆ, ನಿಮಗೆ ಶುಕ್ರ ಇಲ್ಲಿ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಮನೆಯ ಮಾಡಿನ ಮೇಲೆ ಅಥವಾ ಮಹಡಿಯ ಮೇಲೆ 8
ಕರ್ಪೂರದ ಟಿಕ್ಯ 8 ಕರ್ಪೂರಗಳನ್ನು ಮಾಡಿದ ಮೇಲೆ ಲೈನಾಗಿ ಇಟ್ಟುಬಿಡಿ ಅಂತ ಹೇಳ್ತೇನೆ. ಅತ್ಯುತ್ತಮ ರೀತಿಯ ಕೆಲಸವನ್ನು ಮಾಡುತ್ತೆ. ನಿಮಗೆ ಇದರಿಂದ ಹೊರ ಬರ್ತೀರ, ನೀವು ನಿಮಗೆ ಬ್ಲೇಮ್ ಆಗಬೇಕು, ಹುಡುಗಿಯರ ಮುಖ ತೊಂದರೆ ಬರಬೇಕು, ಅದರಿಂದ ಹೊರ ಬರ್ತೀರ. ಡೆಫಿನೆಟಾಗಿ ಇದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿದೆ. ಅಷ್ಟನ್ನು ಮಾಡ್ಕೊಳ್ಳಿ. ಪ್ಲಸ್ ಎಲ್ಲಿಂದ ಇರ್ತದೆ, ಮನೆ ಕಟ್ಟುವಂಥ ಯೋಗ ಇದೆ ನಿಮ್ಮ ಪಾಲಿಗೆ. ಮನೆಯ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಜಾಗ ಖರೀದಿ ಮಾಡ್ಬೋದು, ಮನೆ ಮಾಡ್ಬೋದು, ಅದರ ಮಟ್ಟಿಗೆ ಒಳ್ಳೆ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನಿಮಗೆ. ಸೊ ಅದನ್ನು ಬೇಕಾದರೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದೇ ರಿಸಲ್ಟ್ ಅದರಲ್ಲಿ ಹುಡುಗಿಯರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಅನ್ಯथा ಕಾರ್ಯಕ್ಷೇತ್ರ ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬದಲಾವಣೆಯ ಸಾಧ್ಯತೆಗಳು ತುಂಬ ಜಾಸ್ತಿ. ವಿದೇಶಕ್ಕೆ ಹೋಗಲಿಕ್ಕೆ ಯಾರಿಗೆಲ್ಲ ಆಸೆ ಉಂಟು ಅವರೆಲ್ಲ ವಿದೇಶಕ್ಕೆ ಕೂಡ ಖಂಡಿತ ಹೋಗ್ಬೋದು ಅಂತ ಹೇಳ್ತೇನೆ. ಅದು ಅತ್ಯುತ್ತಮ ರೀತಿಯ ಒಂದು ಫಲವನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಆದರೆ ಇದರಲ್ಲಿ ವಿಶೇಷ ರೀತಿಯಲ್ಲಿ ತಂದೆಯ ಬಗ್ಗೆ ಗಮನ ಕೊಡಬೇಕು. ಅಷ್ಟಮಾಧಿಪತಿ ಬಂದು ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ಗಮನ ಕೊಡಿ ಅಂತ ಹೇಳ್ತೇನೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ನಿಮ್ಮ ಅಮ್ಮ ನೋಡಿದಂತಹ ವರ ಅಥವಾ ವಧು ಇದೇ ನಿಮಗೆ ಮದುವೆ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಅಗ್ರಿ ಆಗಬೇಕಾಗುತ್ತೆ ಆ ಮೂಮೆಂಟ್, ಅದನ್ನು ನೋಡ್ಕೊಳ್ಳಿ. ಇನ್ನು ಪ್ರೀತಿ ಪ್ರೇಮ ಅದು ಇದು ಎಲ್ಲ ಖಂಡಿತ ಅಷ್ಟು ಸುಲಭ ಅಲ್ಲ ಅಂತೇಳಿ. ಯಾಕಂದರೆ ಶುಕ್ರನ ಪರಿಸ್ಥಿತಿ ಚೆನ್ನಾಗಿಲ್ಲ. ಸಪ್ತಮದಲ್ಲಿ ಬಂದು ಸೂರ್ಯ ಸೇರ್ಕೊಂಡ್ಬಿಟ್ಟಿದ್ದಾನೆ, ಸಪ್ತಮದಲ್ಲಿ ಚಂದ್ರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಪ್ತಮದಲ್ಲಿ ಸೂರ್ಯ ಒಳ್ಳೆ ಫಲವನ್ನು ಕೊಡೋದಿಲ್ಲ, ನೀಚ ಫಲವನ್ನು ಸೂರ್ಯ ಕೊಡ್ತಾನೆ. ಇದರಿಂದಾಗಿ ಏನಾಗುತ್ತೆ, ನಿಮಗೆ ಮದುವೆ ವಿಚಾರದಲ್ಲಿ ಕೆಲವೊಂದು ಬಾರಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಲವ್ ಗಿವ್ ಅಂತ ಹೋದರೆ ಡೆಫಿನೆಟಾಗಿ ಆಗೋದಿಲ್ಲ. ತಾಯಿ ಹೇಳಿದಂತೆ ಕೇಳಿದರೆ ಡೆಫಿನೆಟಾಗಿ ಮದುವೆ ಆಗುತ್ತೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಪರವಾಗಿಲ್ಲ. ನಾನು ಹೇಳಿದಂಥ ಸಣ್ಣ ರೆಮಿಡಿಯನ್ನು ಮಾಡ್ಕೊಳ್ಳಿಪ್ಪ, ಎಲ್ಲ ವಿಚಾರದಲ್ಲಿ ಗೆದ್ದೇ ಗೆಲ್ತೀರ, ಒಳ್ಳೆದಂತೂ ಆಗಿಯೇ ಆಗುತ್ತೆ. ರೈಟ್. ಕನ್ಯಾ ರಾಶಿಯವರು ಸ್ತ್ರೀಯರಿಂದ ಸ್ವಲ್ಪ ಖಂಡಿತ 6ನೇ ಮನೆ ಶುಕ್ರ ಒಳ್ಳೆ ಕೆಲಸ ಮಾಡಲ್ಲ. ಯಾಕಂದರೆ 6ನೇ ಮನೆ ಶುಕ್ರ ಡೆಡ್ ಪೊಸಿಷನ್ ಆತನಿಗೆ. ಅಲ್ಲೇ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ 6ನೇ ಮನೆ ಅಂದರೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಮೊದಲೇ ನೀಚನಾಗಿರ್ತಾನೆ. 6ನೇ ಮನೆಯಲ್ಲಿ ಬಂದರೂ ಕೂಡ ಅದೇ ಎಫೆಕ್ಟನ್ನು ಆತ ಕೊಡ್ತಾನೆ. ಇನ್ನು ಸಪ್ತಮದಲ್ಲಿ ಯಾರು ಸೂರ್ಯನಿಗೆ ತುಲಾ ರಾಶಿ ನೀಚ ರಾಶಿ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ. ಅದೇ ರೀತಿ ಆತ ಸಪ್ತಮದಲ್ಲಿ ಯಾವ ಲಗ್ನವಾಗಿ ಸಪ್ತಮದಲ್ಲಿ ಬಂದರೂ ಕೂಡ ನೀಚ ಫಲವನ್ನೇ ಕೊಡ್ತಾರೆ, ಒಳ್ಳೆ ಫಲವನ್ನು ಕೊಡೋದಿಲ್ಲ. ಅದರಿಂದಾಗಿ ಮದುವೆ ವಿಚಾರಗಳಲ್ಲಿ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಖಂಡಿತ. ಮುಂದಿನ ರಾಶಿ ಗಮನಿಸುವುದಾದರೆ ತುಲಾ ರಾಶಿ ಬಗ್ಗೆ. ತುಲಾರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ತುಲಾರಾಶಿಗೆ ಸಂಬಂಧಪಟ್ಟಂತೆ ತುಲಾರಾಶಿ ಅಧಿಪತಿ ಯಾರಿರ್ತಾನೆ, ಪಂಚಮದಲ್ಲಿ ಬಂದು ಬುಧನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ತುಲಾರಾಶಿ ಅಂದರೆ ಶುಕ್ರನ ರಾಶಿ. ಶುಕ್ರನ ಒಬ್ಬ ಅಧಿಪತಿ ಇದ್ದಾನೆ. ತುಲಾರಾಶಿ ಅಧಿಪತಿ ಇದ್ದಾನೆ ಶುಕ್ರ ಬಂದು ಬುಧನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ಜಾತಕದಲ್ಲಿ ಬುಧ ಯಾರು, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ. ಆತ ಬಂದು ಪಂಚಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅತ್ಯುತ್ತಮವಾದ ಯೋಗ ಅಂತ ಹೇಳ್ತಾನೆ. ಎಲ್ಲ ವಿಚಾರಗಳಲ್ಲಿ ಗೆಲ್ಲುವಂಥ ಯೋಗ ನಿಮ್ಮ ಪಾಲಿಗಿದೆ. ಯಾಕಂದರೆ ಶುಕ್ರ ಮತ್ತು ಬುಧ ಒಟ್ಟು ಸೇರಿಕೊಂಡು ಅಲ್ಲಿ ಏನಾಯಿತು, ಒಂದು ಲಕ್ಷ್ಮೀನಾರಾಯಣ ಯೋಗ ಕ್ರಿಯೇಟ್ ಆಯಿತು. ಅತ್ಯುತ್ತಮ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ಸಹಾಯ ಸಿಗುತ್ತೆ, ಮಕ್ಕಳ ಮುಖಾಂತರ ಸಹಾಯ ಸಿಗುತ್ತೆ, ಸಹಾಯ ಸಿಗುತ್ತೆ. ಒಂದು ಮಕ್ಕಳಾಗಿಬಿಟ್ರು ಭಾಗ್ಯೋದಯನೇ ಆಗಿಬಿಡ್ತು ನಿಮಗೆ, ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಹೆಣ್ಣು ಮಗು ಆದರೆ ಅಂತೂ ಭಾಗ್ಯೋದಯ ಗ್ಯಾರಂಟೆಡ್ ಅಂತ ಹೇಳ್ತೇನೆ. ಯಾಕಂದರೆ ನಿಮಗೆ ಬುಧ ಕೆಲಸ ಮಾಡ್ತಾನೆ. ಆ ದಿವಸ ಚಂದ್ರ ಕೂಡ ಬುಧ ಅಂದರೆ ಈ ದಿವಸದ ಮಟ್ಟಿಗೆ ಚಂದ್ರ ಕೂಡ ಬುಧನ ನಕ್ಷತ್ರದಲ್ಲಿದ್ದಾನೆ. ಅದರಿಂದಾಗಿ ಜನಿಸಿದರೆ ಹೆಣ್ಣು ಮಗುನೇ ಜನಿಸುತ್ತೆ. ಯಾರಿಗೆಲ್ಲ ಬುಧ ದಶೆ ನಡೀತಾ ಉಂಟು, ಬುಧನಿಗೆ ಬಲ ಉಂಟು, ಅವರಿಗೆ ಹೆಣ್ಣು ಮಕ್ಕಳು ಜನಿಸ್ತವೆ. ಯಾರಿಗೆಲ್ಲ ಕೇತು ಬಲವಂತನಾಗಿರ್ತಾನೆ, ಕೇತುವಿನ ಒಂದು ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಗಂಡು ಮಕ್ಕಳು ಜನಿಸ್ತಾರೆ ಅವರಿಗೆ. ಗುರು ಚೆನ್ನಾಗಿದ್ರು ಕೂಡ ಗಂಡು ಮಕ್ಕಳು ಜನಿಸ್ತಾರೆ ಅವರಿಗೆ. ಇಲ್ಲಿ ವಿಶೇಷವಾಗಿ ನಿಮಗೆ ಮಗು ಜನಿಸಿದರೆ ಆ ಮಗುವಿನ ಮುಖಾಂತರ ಭಾಗ್ಯ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಪರವಾಗಿಲ್ಲ. ಅದು ಒಳ್ಳೆಯ ಒಂದು ಯೋಗ ಕ್ರಿಯೇಟ್ ಆಗಿದೆ. ಅದನ್ನು ಇಟ್ಟುಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅಂದರೆ ನಿಮಗೆ ನಿಮ್ಮ ಮಕ್ಕಳ ಮುಖಾಂತರ, ಸ್ನೇಹಿತರ ಮುಖಾಂತರ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ಎಂಜಾಯ್ ಮಾಡುವಂಥ ಯೋಗ ಭಾಗ್ಯಗಳು ಕ್ರಿಯೇಟ್ ಆಗಿಬಿಟ್ಟಿವೆ. ತುಲಾರಾಶಿಯವರಿಗೆ ಖಂಡಿತ ಅದನ್ನು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ನಿಮ್ಮ ಧನಸ್ಥಾನವನ್ನು ನೋಡಿ. ಧನಾಧಿಪತಿ ಎಲ್ಲಿದ್ದಾನೆ, ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಧನಾಧಿಪತಿ ಬಂದು ಯಾರು, ಕುಜ ಬಂದು ಅಷ್ಟಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಯೋಗ ಅಲ್ಲ. ಹಣಕಾಸಿನ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅವಶ್ಯಕತೆ ಉಂಟು ಅಂತ ಹೇಳ್ತೇನೆ ಧನಸ್ಥಾನ. ಯಾಕಂದರೆ ಅಷ್ಟಮ ಅಂದರೆ ಅದು ಶನಿಯ ಒಂದು ಕಾರಕತ್ವದ ಜಾಗ. ಅಲ್ಲಿ ಬಂದು ಕುಜ ಸೇರ್ಕೊಂಡ್ಬಿಟ್ಟಿರೋದು ಒಳ್ಳೆಯ ಕೆಲಸ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಯಾರಿಗೆ ಹಣವನ್ನು ಕೊಟ್ಟಿರ್ತೀರ ಅವರು ಇರುವುದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟಿದೆ ಅವರನ್ನು ಬ್ಯಾಟ್ರಿ ಹಾಕಿ ಹುಡುಕುವಂಥ ಅನಿವಾರ್ಯತೆ ಇರ್ತದೆ. ಹಣಕಾಸು ಇಟ್ಕೊಂಡು ಹೋಗಿರ್ತಾರೆ ಅಥವಾ ಹಣಕಾಸು ನಿಮ್ಮದು ಮುಳುಗಿ ಹೋಗಿರ್ತದೆ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಜಾಸ್ತಿ. ಆದರೂ ಕೂಡ ನಿಮ್ಮ ಲಗ್ನಾಧಿಪತಿ ಭಾಗ್ಯಾಧಿಪತಿಯೊಂದಿಗೆ ಸೇರಿಕೊಂಡು ಪಂಚಮದಲ್ಲಿರುವುದರಿಂದ ಎಲ್ಲೊಂದು ಕಡೆ ಹೆಲ್ಪ್ ನಿಮಗೆ ಸ್ನೇಹಿತರ ಮುಖಾಂತರ ಬರ್ಬೋದು ಅಂತ ಹೇಳ್ತೇನೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಗಮನ ಕೊಡಿ, ಇಲ್ಲಾಂದರೆ ನೀವು ಹಣಕಾಸಿನ ವಿಚಾರದಲ್ಲಿ ಪೆಟ್ಟು ತಿನ್ನುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಮದುವೆ ವಿಚಾರದಲ್ಲಿ ಕೂಡ ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ತುಂಬ ಜಾಸ್ತಿ. ಯಾಕಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕುಜನೇ ಅಧಿಪತಿ, ನಿಮ್ಮ ಸಪ್ತಮಕ್ಕೆ ಸಂಬಂಧಪಟ್ಟಂತೆ ಕುಜನೇ ಅಧಿಪತಿ. ಇಬ್ಬರು ಕೂಡ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟಮ ಸ್ಥಾನ ಸಂಕಟವನ್ನು ಕೊಡುವಂಥದ್ದು. ಆಯುಷ್ಯ ಸ್ಥಾನ ಸಂಕಟ ಅಷ್ಟು ಸುಲಭದಲ್ಲಿ ಕೊಡೋದಿಲ್ಲ, ವಿಶೇಷ ಸಂಕಟಗಳನ್ನು ಕೊಡ್ತಾನೆ. ಎಲ್ಲ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿಬಿಡ್ತಾನೆ. ರಕ್ತಕ್ಕೆ ಸಂಬಂಧ ತೊಂದರೆಗಳನ್ನು ಕೊಡ್ತಾನೆ. ಹೆಂಗಸರಾದರೆ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ಬೋದು, ಗಂಡಸರಾದರೆ ಬಿದ್ದು ರಕ್ತ
ಚೆಲ್ಲಿ ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟು. ಅದರ ಜೊತೆಗೆ ಹಣಕಾಸು ನಿಮ್ಮ ಕೈಯಿಂದ ಕೈ ಬಿಟ್ಟು ಹೊರಟು ಹೋಗ್ಬೋದಂಥ ಪರಿಸ್ಥಿತಿ ತುಂಬ ಜಾಸ್ತಿ. ಅದಕ್ಕೋಸ್ಕರ ಹಣಕಾಸಿನ ವ್ಯವಹಾರದಿಂದ ಜಾಗೃತರಾಗಿರಿ. ಇಷ್ಟವರೆಗೆ ಹಣ ಕೊಟ್ಟಿದ್ದೀರಾ, ಬರ್ತದೆಲ್ಲೋ ಗೊತ್ತಿಲ್ಲ ನಿಮಗೆ, ಅದರ ಮಾತ್ರ ಗಮನ ಅಂತೂ ಕೊಡಲೇಬೇಕಾಗುತ್ತೆ. ಈಗ ನೀವು ಹಣ ಯಾರಿಗಾದರೂ ಕೊಟ್ಟಿದ್ದೀರಾ, ಸೊ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ. ಏನು ಮಾಡಬೇಕಪ್ಪ, ವಿಶೇಷವಾಗಿ ತುಲಾರಾಶಿಯವರಿಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಅವರಿಗೆ ಗುರು ತೃತೀಯ ಭಾವದಲ್ಲಿದ್ದಾನೆ, ಭಾಗ್ಯವನ್ನು ನೋಡ್ತಾ ಇದ್ದಾನೆ, ಸಪ್ತಮವನ್ನು ನೋಡ್ತಾ ಇದ್ದಾನೆ. ಸೊ ಅದು ಪರವಾಗಿಲ್ಲ, ಒಳ್ಳೆ ಯೋಗನೇ ನಿಮಗೆ. ತೃತೀಯ ಭಾವದ ಗುರು, ಅದು ಗುರು ಬಲ ಅಂತ ಹೇಳುವುದಿಲ್ಲ, ಬಟ್ ಗುರು ಯಾವ ರಾಶಿಯನ್ನು ನೋಡ್ತಾ ಇದ್ದಾನೆ ಅದು ಒಳ್ಳೆಯದು. ಅಂದರೆ ಭಾಗ್ಯವನ್ನು ನೋಡ್ತಾ ಇದ್ದಾನೆ, ಅಥವಾ ಸಪ್ತಮವನ್ನು ನೋಡ್ತಾ ಇದ್ದಾನೆ, ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಸೊ ಒಳ್ಳೆ ಭಾಗ್ಯವನ್ನು ಆತ ಕ್ರಿಯೇಟ್ ಮಾಡಬಲ್ಲ, ಅದು ಒಳ್ಳೆ ರೀತಿಯಲ್ಲಿ ಹೋಗುವಂಥದ್ದು ಪರವಾಗಿಲ್ಲ. ಸಣ್ಣ ರೆಮಿಡಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಏನು ಮಾಡಬೇಕು, ಮಂಗಳವಾರ ದಿವಸ 9 ಮೆಣಸಿನ ಬೀಜಗಳು, ಕೆಂಪು ಮೆಣಸು ತಗೊಳ್ಳಿ, ಕೆಂಪು ಮೆಣಸು ಬ್ಯಾಡ್ಗೆ ಮೆಣಸು ಬರುತ್ತೆ ನೋಡಿ ಅಂಥದ್ದು, ಕೆಂಪು ಮೆಣಸು ತಗೊಳ್ಳಿ, ಅದರಲ್ಲಿ 9 ಮೆಣಸಿನ ಬೀಜಗಳನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿಬಿಡಿ ಅಂತ ಹೇಳಿದೆ. ನೀರಲ್ಲಿ ಹಾಕಿಬಿಡಿ, ಬೆಳಗಿನ ಹೊತ್ತು ನೀರಲ್ಲಿ ಹಾಕಿಬಿಡಿ. ಅದರ ಜೊತೆಗೆ ಒಂದು ಪಾತ್ರೆಯಲ್ಲಿ ಸೂರ್ಯನಿಗೆ ಜಲ ಕೊಡಿ. ಈ ರೀತಿಯಾಗಿ ಸೂರ್ಯನಿಗೆ ಜಲ ಕೊಡಿ. ಜಲ ಕೊಡುವಾಗ ಹೇಗೆ ಕೊಡಬೇಕು, ಸೂರ್ಯನಿಗೆ ಈ ರೀತಿಯಾಗಿ ಜಲ ಕೊಡ್ತೀರಾ, ಸೂರ್ಯನನ್ನು ಆ ಜಲದ ಮುಖಾಂತರ ನೋಡಬೇಕು. ಈಗ ಇಲ್ಲಿ ಜಲ ಹರಿತಾ ಉಂಟಂದರೆ ಸೂರ್ಯ ಅಲ್ಲಿ ಕಾಣಬೇಕು ನಿಮಗೆ. ಸೊ ಜಲ ಹರಿತಾ ಉಂಟು, ಸೂರ್ಯ ಕಾಣಬೇಕು. ಸೊ ಈ ರೀತಿಯಾಗಿ ನೀವು ನೋಡಬೇಕು. ಸೊ ಇದನ್ನು ಒಂದು 3 ಮಂಗಳವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಯಾರಿಗೆ ಹಣ ಕೊಟ್ಟಿದ್ದೀರಾ ಆತ ನಿದ್ದೆ ಮಾಡೋದಿಲ್ಲ, ಮತ್ತು ಎಲ್ಲಿಂದಾದರೂ ಹಣ ತಂದುಕೊಳ್ಳಲಿಕ್ಕೆ ನಿಮಗೆ ಆತ ಪ್ರಯತ್ನ ಮಾಡಿಯೇ ಮಾಡ್ತೇನೆ. ಓಕೆ, ಗೊತ್ತಾಯಿತು. ಇಷ್ಟ ನೆನ್ಪಿಟ್ಕೊಳ್ಳಿ, ರಿಪೀಟ್ ಆಗಿ ನೋಡಿ ಅಂತ ಹೇಳ್ತೇನೆ. ನಿಮಗೆ ಅಂತೂ ಗೊತ್ತಾಗುತ್ತೆ. ಇನ್ನಷ್ಟು ರಾಶಿಗಳ ಬಗ್ಗೆ ತಿಳ್ಕೊಂಡು ಬರೋಣ ಪುಟ್ಟ ವಿರಾಮದ ನಂತರ. ಯುಗಾದಿ ಸಂಭ್ರಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಖ್ಯಾತ ವಾಸ್ತು ತಜ್ಞವರಾದಂಥ ಹಾಗೂ ಜ್ಯೋತಿಷ್ಯರಾದಂತಹ ವಿಜಯರಾಜ್ ಕಟ್ಪಾಡಿಯವರಿದ್ದಾರೆ. ಇವತ್ತು 12 ರಾಶಿಗಳ ಬಗ್ಗೆ ವರ್ಷ ಭವಿಷ್ಯವನ್ನು ಬೀಸೋದಂಡೆಯಿಂದ ತಪ್ಪಿಸಲು ಒಂದು ಉತ್ತಮವಾದ ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇನ್ನಷ್ಟು ರಾಶಿಗಳ ಬಗ್ಗೆ ತಿಳ್ಕೊಂಡು ಬರೋಣ. ಗುರುಜಿ, ಮುಂದಿನ ರಾಶಿಯನ್ನು ಗಮನಿಸುವುದಾದರೆ ವೃಶ್ಚಿಕ ರಾಶಿ. ನಮಗೆ ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಗ್ತದೆ. ಹೌದು, ಇದು ಬೀಸೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ವೃಶ್ಚಿಕ ರಾಶಿಗೆ ಸಂಬಂಧ. ವೃಶ್ಚಿಕ ರಾಶಿ ಅಧಿಪತಿ ಯಾರಪ್ಪ? ಕುಜ. ವೃಶ್ಚಿಕ ರಾಶಿ ಅಧಿಪತಿ ಬಂದು ಮಂಗಳ ಎಲ್ಲಿದ್ದಾನೆ? ವೃಶ್ಚಿಕ ರಾಶಿಗೆ ಸಪ್ತಮದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ. ಮದುವೆ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಿದೆ. ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಏನಪ್ಪ, ವೃಶ್ಚಿಕ ರಾಶಿಯವರಿಗೆ ದ್ವಿತೀಯದಲ್ಲಿ ಈಗ ಗುರು ಬಂದುಬಿಟ್ಟಿದ್ದಾನೆ, ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ಯಾಕಂದರೆ ಇಷ್ಟವರೆಗೆ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಉಂಟು ವಿಶೇಷ ರೀತಿಯಲ್ಲಿ, ವೃಶ್ಚಿಕ ರಾಶಿಯವರು ಯಾವಾಗಲೂ ಆರೋಗ್ಯದ ಸಮಸ್ಯೆ ಇದ್ದೇ ಇರ್ತದೆ. ಆರೋಗ್ಯದ ಸಮಸ್ಯೆ ಯಾರಿಗೆಲ್ಲ ತುಂಬ ಕಾಡ್ತಾ ಇತ್ತು ಅವರಿಗೆಲ್ಲ ರಿಲೀಫ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳಿದ್ರೆ ಖಂಡಿತ ರಿಲೀಫ್ ಆಗಿಬಿಡ್ತಾರೆ. ಒಳ್ಳೆ, ಯಾಕಂದರೆ ಗುರು ಏನು ಮಾಡಿ ದ್ವಿತೀಯದಲ್ಲಿ ಸೇರಿಕೊಂಡು ಅಷ್ಟಮವನ್ನು ನೋಡ್ತಾ ಇದ್ದಾನೆ, ರಿಲೀಫ್ ಮಾಡ್ತಾನೆ ಆತ. ಒಂದು ಕಡೆ ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡಿಬಿಡ್ತಾನೆ. ಈ ಜಾತಕಕ್ಕೆ ಗುರು ಬಂದು ಪಂಚಮಾಧಿಪತಿಯು ಆತನೇ, ಅದರ ಜೊತೆಗೆ ಆತ ದ್ವಿತೀಯಾಧಿಪತಿಯು ಆತನೇ. ದ್ವಿತೀಯಾಧಿಪತಿ ದ್ವಿತೀಯದಲ್ಲಿ ಸೇರಿಕೊಂಡು, ಪಂಚಮಾಧಿಪತಿ ದ್ವಿತೀಯದಲ್ಲಿ ಸೇರಿಕೊಂಡು ಅಷ್ಟಮವನ್ನು 7ನೇ ದೃಷ್ಟಿಯಿಂದ ಗಮನಿಸುವುದರಿಂದ ಖಂಡಿತ ನಿಮಗೆ ಯಾರ್ದಾದ್ರೂ ಸಹಾಯ ದೊರಕಿ, ಯಾರ್ದಾದ್ರೂ ಒಂದು ಅಚಾನಕ್ಕಾಗಿ ಸಹಾಯ ದೊರಕಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅವರು ನಿವಾರಣೆ ಅಂತೂ ಖಂಡಿತ ಮಾಡಬಹುದು. ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ಳೋಣ, ಒಳ್ಳೆ ಹೀಲಿಂಗ್ ಮಾಡೋರು ಸಿಕ್ಕಿದ್ರು ಅಂತ ಇಟ್ಕೊಳ್ಳೋಣ, ಅಥವಾ ಒಳ್ಳೆ ಒಂದು ರೇಖಿ ಕಲ್ತವ್ರು ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ಳೋಣ, ಏನಾದರೂ ಒಳ್ಳೆ ಜ್ಯೋತಿಷ್ ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರು ಬೇಕಾದ್ರೂ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಬಲ್ಲರು. ಯಾರೋ ಪಾರ್ಟ್ನರ್ ಬರ್ತಾರೆ, ಯಾಕಂದರೆ ಗುರು 7ನೇ ದೃಷ್ಟಿಯಿಂದ ನೋಡ್ತಾನೆ ಅಂದರೆ ಅದು ಪಾರ್ಟ್ನರ್ನ ದೃಷ್ಟಿ, ಅದು ಸೊ ಪಾರ್ಟ್ನರ್ಶಿಪ್ನ ದೃಷ್ಟಿ ಅದು. ಆ ದೃಷ್ಟಿ ನೋಡಿದ್ರೆ ಯಾರಾದರೂ ಪಾರ್ಟ್ನರ್ ಬಂದು ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಬಲ್ಲರು ಅಂತ ಇಂಡಿಕೇಶನ್ ಉಂಟಪ್ಪ. ಅದು ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಅದನ್ನು ಬೇಕಾದರೆ ಮ್ಯಾನಿಫೆಸ್ಟ್ ನೀವು ಖಂಡಿತ ಮಾಡ್ಕೊಳ್ಬೋದು. ಹಣಕಾಸಿಗೆ ಸಂಬಂಧಪಟ್ಟಂತೆ ಕೂಡ ಪರವಾಗಿಲ್ಲ, ಯಾಕಂದರೆ ದ್ವಿತೀಯಾಧಿಪತಿ ದ್ವಿತೀಯದಲ್ಲೇ ಇರುವುದರಿಂದ ಹಣಕಾಸಿಗೆ ತುಂಬ ತೊಂದರೆಗಳನ್ನು ಕೊಡುವುದಿಲ್ಲ. ಅಚಾನಕ್ಕಾಗಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತೃತೀಯ ವ್ಯಕ್ತಿಗಳಿಂದ ಸಹಾಯವನ್ನು ದೊರಕಿಸ್ತಾನೆ ನಿಮಗೆ ಬೇಕಾದಾಗ. ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ಸರೌಂಡಿಂಗ್ ಇರ್ಬೋದು, ತೃತೀಯ ವ್ಯಕ್ತಿಗಳು ಯಾರಿಂದಾದರೂ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮಗೆ ಸಹಾಯವನ್ನಂತೂ ಕೊಟ್ಟೇ ಕೊಡ್ತಾರೆ. ಇನ್ನು ಮನೆ ವಿಚಾರಕ್ಕೆ ಬಂದಾಗ, ಮನೆ ಜಾಗ, ಸೊ ಎಲ್ಲೋ ಒಂದು ಕಡೆ ನಿಮಗೆ ಹಣದ ಅಡಚಣೆ ಆದಾಗ ಕೆಲವೊಮ್ಮೆ ಅಂಥದ್ದು ಮನಸ್ಸು ಬರ್ಬೋದು. ಒಂದು ಮನೆ ಉಂಟು, ಒಂದು ಜಾಗ ಉಂಟು, ಒಂದು ವಾಹನ ಉಂಟು, ಒಂದು ಫಿಕ್ಸ್ಡ್ ಏನಾದರೂ ಒಂದು ಸ್ಥಿರ ಆಸ್ತಿ ಉಂಟು ಅಂದರೆ ಅದನ್ನು ಮಾರಿ ನೀವು ಹಣಕ್ಕೆ ಬೇಕಾದನ್ನು ಮಾರುವಂಥ ಸಾಧ್ಯತೆಗಳು ಮಾತ್ರ ಕಂಡು ಬರ್ತಾ ಉಂಟು. ಸೊ ಅದನ್ನು ನೀವು ಬೇಕಾದರೆ ಮಾಡ್ಕೊಳ್ಬೋದಪ್ಪ, ಅದು ಜಬರ್ದಸ್ತಿನ ಖಂಡಿತ ಇಲ್ಲ. ಇನ್ನು ಮನೆ ಕಟ್ಟಬೇಕಾದ್ರೆ ಹಣಕಾಸಿನ ಅಡಚಣೆ ಇರ್ತದೆ ನಿಮಗೆ. ಮನೆ ಕಟ್ಟಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ, ಯಾಕಂದರೆ ಶನಿಗೆ ಕೇತುವಿನ ಸಂಯೋಗ ಇದೆ. ಶನಿಗೆ ಕೇತುವಿನ ಸಂಯೋಗ ಇರೋದ್ರಿಂದ ಮನೆ ಕಟ್ಟಲಿಕ್ಕೆ ಆತ ಬಿಡುವುದಿಲ್ಲ, ಮನೆ ಮಾರಲಿಕ್ಕೆ ಬಿಡ್ತಾನೆ. ಮನೆ ಮಾರ್ಬೋದು, ಬಟ್ ಮನೆ ಕಟ್ಟಲಿಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮಗೆ ಮಕ್ಕಳಿಂದ ಸಹಾಯ ದೊರಕುತ್ತದೆ, ಮಕ್ಕಳಿಂದ ಪರವಾಗಿಲ್ಲ ಅಂತ ಹೇಳ್ತೇನೆ. ಒಳ್ಳೆಯ ರಿಸಲ್ಟ್ ಪ್ರೊಡ್ಯೂಸ್ ಆಗಿದೆ. ಅಂದರೆ ನಿಮಗೆ ನಾನು ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ನಿಮ್ಮ ವೃಶ್ಚಿಕ ಲಗ್ನಕ್ಕೆ, ವೃಶ್ಚಿಕ ರಾಶಿಗೆ
ಸಪ್ತಮದಲ್ಲಿ ಬಂದು ಕುಜ ಸೇರಿಕೊಂಡಿರೋದ್ರಿಂದ ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಅದರಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ. ಮದುವೆಗೆ ಸಂಬಂಧಪಟ್ಟಂತೆ, ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಹೆಂಡತಿಗೆ ಸಂಬಂಧಪಟ್ಟಂತೆ, ಗಂಡನಿಗೆ ಸಂಬಂಧಪಟ್ಟಂತೆ ಇಂತಹ ವಿಚಾರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು, ನಿಮ್ಮಲ್ಲಿ ತುಂಬ ಘರ್ಷಣೆಗಳಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಸೊ ಇದನ್ನು ಗಮನ ಕೊಡಬೇಕಾಗುತ್ತೆ. ಅಲ್ಲಿನೇ ನೆಗೆಟಿವ್ ಪಾಯಿಂಟ್ ಇರೋದು. ಬಾಕಿ ವಿಚಾರಗಳನ್ನು ಮ್ಯಾನೇಜ್ ಮಾಡ್ಬೋದು. ಬಾಕಿ ವಿಚಾರಗಳನ್ನು ಯಾಕಂದರೆ ದ್ವಿತೀಯದಲ್ಲಿ ಯಾರು ಗುರು ಇದ್ದಾನೆ, ಗುರು ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿ ಕಾಮನ್ ಸೆನ್ಸನ್ನು ಕೊಡ್ತಾನೆ, ಮ್ಯಾನೇಜ್ ಮಾಡೋದು. ಇಲ್ಲಿ ಕಾಮನ್ ಸೆನ್ಸನ್ನು ಕೊಡೋದು, ಇಲ್ಲಿ ಗುರುವಿನ ದೃಷ್ಟಿ ಇಲ್ಲ, ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರತಿ ಮಂಗಳವಾರ ದಿವಸ ಒಂದು 3 ಮಂಗಳವಾರ ಮಾಡ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಆದಂತಹ ಚಪಾತಿಯನ್ನು ತಯಾರು ಮಾಡಿ ನಿಮ್ಮ ಕೈಯಿಂದ ಕಾಗೆಗಳಿಗೆ, ಕಪ್ಪು ನಾಯಿಗಳಿಗೆ, ಕಪ್ಪು ದನಗಳಿಗೆ ತಿನ್ನಿಸಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ. ಬೇರೆಯವ್ರಿಗೆ ಬೇಕಾದರೂ ಹಂಚ್ಬೋದು ಅಂತ ಹೇಳ್ತೇನೆ. 3 ಮಂಗಳವಾರ ದಿವಸ ಸಿಹಿ ಚಪಾತಿಯನ್ನು ಮಾಡಿ ನಿಮ್ಮ ಕೈಯಿಂದ ನೀವು ಅವರಿಗೆ ಕೊಡುವುದರಿಂದ, ತಿನ್ನಲಿಕ್ಕೆ ಕೊಡುವುದರಿಂದ ಅತ್ಯುತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಬೋದು. ನಾನು ಹೇಳಿದ್ದೇನುಂಟು, ಪಾರ್ಟ್ನರ್ಶಿಪ್ನ ಬಗ್ಗೆ ತೊಂದರೆಗಳು ನಿವಾರಣೆ ಆಗಿ ಆಗ್ತವೆ. ಸರಿ ಗುರುಜಿ, ಮುಂದಿನ ರಾಶಿ ಧನುರಾಶಿಯವರಿಗೆ. ಧನುರಾಶಿಗೆ ಸಂಬಂಧಪಟ್ಟಂತೆ ಓಕೆ, ಧನುರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ. ಸೊ ಧನುರಾಶಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ರಾಶಿಯಾಧಿಪತಿ ರಾಶಿಯಲ್ಲೇ ಇದ್ದಾನಪ್ಪ. ಧನುರಾಶಿ ಅಧಿಪತಿ ರಾಶಿಯಲ್ಲಿದ್ದಾನೆ. ಆದರೆ ಅದರ ಜೊತೆಗೆ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಒಬ್ಬ ಕೇತು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ. ರಾಶಿಯಾಧಿಪತಿ ರಾಶಿಯಲ್ಲಿ ಇರುವುದು ತುಂಬ ಒಳ್ಳೆಯದಲ್ಲ, ಬಟ್ ಪರವಾಗಿಲ್ಲ ಅಂತ. ಇಲ್ಲೇನಾಗುತ್ತೆ, ರಾಶಿಯಾಧಿಪತಿ ಗುರು, ಎಷ್ಟಾದರೂ ಗುರುನೇ ತನ್ನ ಮನೆಯಲ್ಲಿದ್ದಾನೆ. ಕೆಲವೊಮ್ಮೆ ಫೇವರಬಲ್ ಆದ ರಿಸಲ್ಟ್ ಕೊಡ್ತಾನೆ, ಆದರೆ ಅವನಿಗೆ ಈ ಗುರುವಿಗೆ ಸಂಪೂರ್ಣ ರಿಸಲ್ಟ್ ಕೊಡಲಿಕ್ಕೆ ಕೂಡ ಬಿಡುವುದಿಲ್ಲ. ಯಾಕಂದರೆ ಅಲ್ಲೊಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನದಲ್ಲಿ ರಾಶಿಯಲ್ಲಿ ಶನಿ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ರಾಶಿಯಲ್ಲಿ ಬಂದು ಶನಿ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ. ರಾಶಿಯಲ್ಲಿ ಬಂದು ಶನಿ, ಯಾಕಂದರೆ ನೈಸರ್ಗಿಕ ಜನ್ಮವನ್ನು ತೆಗೆದುಕೊಂಡಾಗ ಮೇಷರಾಶಿ ಶನಿಯ ನೀಚ ರಾಶಿ. ಅದೇ ರೀತಿ ಇಲ್ಲಿ ಕೂಡ ನಾವು ರಾಶಿಯನ್ನು ಮೊದಲನೇ ಮನೆ ಅಂತ ರಾಶಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಶನಿ ನೀಚ ಫಲವನ್ನು ಕೊಡ್ತಾನೆ. ಅದರ ಜೊತೆಗೆ ಕೇತು ಇದ್ದಾನೆ, ಅದರ ಜೊತೆಗೆ ಯಾರು ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಗುರುವಿನ ದೃಷ್ಟಿ ಏನುಂಟು ನೋಡಿ, ಅದು ಸಪ್ತಮದ ಮೇಲೆ ಉಂಟು. 7ನೇ ದೃಷ್ಟಿ, 5ನೇ ದೃಷ್ಟಿ 5ನೇ ಮನೆಗೆ, 9ನೇ ದೃಷ್ಟಿ 9ನೇ ಮನೆಗೆ ಇದೆ. ಸೊ ಇದು ತುಂಬ ಫೇವರಬಲ್ ಆದಂಥ ಒಂದು ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತೀರ. ವಿಶೇಷವಾಗಿ ನಮ್ಮ ಧನುರಾಶಿಯವರು ಏನು ಮಾಡ್ತಾರೆ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅದರ ಮಟ್ಟಿಗೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಶನಿನೇ, ಅದರ ಅಧಿಪತಿನೇ ಶನಿ, ಆತ ತನ್ನ ಮನೆಯಿಂದ 12ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ, ಅದನ್ನು ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮಗೆ ಈ ಒಂದು ಪ್ರಾಪರ್ಟಿಯ ವಿಚಾರ ಬಂದಾಗ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ಯಾರಿಗೆ ಧನುರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಸೂಪರ್ ಡ್ಯೂಪರ್ ಆದಂಥ ರಿಸಲ್ಟ್ ಸಿಗುತ್ತಪ್ಪ ಡೆಫಿನೆಟ್ ಆಗಿ. ಯಾರಿಗೆಲ್ಲ ಮನೆ ಆಗಲಿಲ್ಲ, ಮನೆ ಕಟ್ಟಬೇಕು, ವಾಹನ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ, ಅಥವಾ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಜಾಗ ಆಗುತ್ತೆ. ಸೂಪರ್ ಡ್ಯೂಪರ್ ಆದಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ. ಅದನ್ನು ಬೇಕಾದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಯಾಕಂದರೆ 4ನೇ ಮನೆ ಅಧಿಪತಿ ಗುರು ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಏನಾಗಿದೆ, ಭಾಗ್ಯಾಧಿಪತಿ ಬಂದು 4ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಅಷ್ಟಮಾಧಿಪತಿ ಕೂಡ 4ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ, ನಿಮ್ಮ ಹೆಂಡತಿಗಾದರೆ ಗಂಡನ ಮನೆಯವರು, ಗಂಡನಿಗಾದರೆ ಹೆಂಡತಿ ಮನೆಯವರು ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ. ಮನೆ ಕಟ್ಟಿದ್ರೆ ದೊಡ್ಡ ಮಟ್ಟಿಗೆ ಕಟ್ತೀರಂತ. ಯಾಕಂದರೆ ಅಷ್ಟಮಾಧಿಪತಿ ಇದ್ದಾನೆ. ಮನೆ ಕಟ್ಟಿದರೆ ದೊಡ್ಡ ಮಟ್ಟಿಗೆ ಕಟ್ತೀರಿ, ವಾಹನ ತಗೊಂಡ್ರೆ ದೊಡ್ಡ ಮಟ್ಟಿಗೆ ತಗೊಳ್ತೀರಿ, ಜಾಗ ತಗೊಂಡ್ರೆ ದೊಡ್ಡ ಮಟ್ಟಿಗೆ ಜಾಗವನ್ನು ತಗೊಳ್ತೀರಿ ಅಂತ ಇಂಡಿಕೇಶನ್ ಕೊಡ್ಕೊಂಡು ಖಂಡಿತ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಇದು ಮಾತ್ರ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ನಿಮಗೆ ಇದು ಬಂದು ಏನಾಗುತ್ತೆ, ಇದು ಪ್ಲಸ್ ಪಾಯಿಂಟನ್ನು ಕೊಡುವಂಥದ್ದು. ಇದರ ಬಗ್ಗೆ ಗಮನ ಕೊಡಿಪ್ಪ. ಅಂದರೆ ಧನುರಾಶಿಯವರಿಗೆ ಎಲ್ಲೆಲ್ಲ ಅಂದ್ರೆ ಇದರಲ್ಲಿ ಪ್ಲಸ್ ಇದೆ. ಅದರಿಂದಾಗಿ ಜಾಗದ ಬಗ್ಗೆ, ಮನೆಯ ಬಗ್ಗೆ ಏನಾದರೂ ನಿಮ್ಮ ತೊಂದರೆಗಳುಂಟು ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯ ತುಂಬ ಜಾಸ್ತಿ. ಹಣಕಾಸಿನ ಬಗ್ಗೆ ತುಂಬ ಗಮನ ಕೊಡಬೇಕನ್ನೋ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಶನಿಗೆ ಬೇಕಾಗಿ ಪರಿಹಾರವನ್ನು ಮಾಡಬೇಕಾಗುತ್ತೆ. ಶನಿಗೆ ತುಂಬ ಸುಲಭ ಅಲ್ಲ, ಶನಿಗೆ ಬೇಕಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕು. ನಾನೊಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಅದರಲ್ಲಿ ಶನಿ ದೋಷನೂ ನಿವಾರಣೆ ಆಗುತ್ತೆ, ಜೊತೆಗೆ ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಒಂದು ಭಾಗ್ಯನೂ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡಬೇಕು, ಸಾಧ್ಯ ಆದರೆ 3 ನಾಯಿಗಳನ್ನು ಮನೆಯಲ್ಲಿ ಸಾಕಬೇಕು. ಸಾಧ್ಯ ಉಂಟು ನಿಮ್ಮ ಹತ್ರ 3 ನಾಯಿಗಳನ್ನು ಮನೆಯಲ್ಲಿ ಸಾಕಲಿಕ್ಕೆ ಪ್ರಯತ್ನ ಮಾಡಿ. ಕಪ್ಪು ಬಿಳುಪು ನಾಯಿಗಳೇ ಆಗಬೇಕು. ಅದರ ಸೇವೆ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಸಾಧ್ಯ ಇಲ್ಲ 3 ನಾಯಿಗಳ ಸ್ಟ್ಯಾಚ್ಯೂವನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 3 ನಾಯಿಗಳಲ್ಲಿ ಕಪ್ಪು ಬಿಳುಪೇ ಇರಬೇಕು, ಅದು ಕಪ್ಪು ಬಿಳುಪು ನಾಯಿಗಳೇ ಇರಬೇಕು. ಆ 3 ನಾಯಿಗಳ ಸ್ಟ್ಯಾಚ್ಯೂ, ಸಣ್ಣ ಸ್ಟ್ಯಾಚ್ಯೂವನ್ನು ಮನೆಯಲ್ಲಿ ಕಬಾಟಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ. ಬೆಳಿಗ್ಗೆ ದಿನ ಎದ್ದು ಅವುಗಳ ಸೇವೆಯನ್ನು ಮಾಡಿ. ಹೇಗೆ ಮಾಡಬೇಕು, ಅವುಗಳನ್ನು ತುಂಬ ಚೆನ್ನಾಗಿ ಒರೆಸೋದು, ಅವುಗಳನ್ನು ಏನಾದರೂ ಅವುಗಳಲ್ಲಿ ಒರೆಸಿ ಪಾಲಿಷ್ ಮಾಡಿ ತುಂಬ ಹಾಗೇನೆ ಇಟ್ಟು ಬಿಡುವುದಲ್ಲಿ ಅಲ್ವಾ. ಆ ರೀತಿಯಾಗಿ ಪ್ರತಿದಿನ ಮಾಡ್ತಾ ಹೋದರೆ ಏನಾಗುತ್ತೆ, ಒಂದು ಕಡೆ ಶನಿ ದೋಷನೂ ನಿವಾರಣೆ ಆಗುತ್ತೆ, ಕೇತು ದೋಷನೂ ನಿವಾರಣೆ ಆಗುತ್ತೆ. ಜಾಗ ಮಾಡಲಿಕ್ಕೆ, ಮನೆ ಮಾಡಲಿಕ್ಕೆ, ಗಾಡಿ ಮಾಡಲಿಕ್ಕೆ ಏನೆಲ್ಲ ನಿಮಗೆ ಪಾಸಿಟಿವ್ ಬೇಕು ಅದೆಲ್ಲ ನಿಮ್ಮ ಪಾಲಿಗೆ ಬಂದೇ ಬರ್ತದಪ್ಪ. ಧನುರಾಶಿಯವರು ಎಂಜಾಯ್ ಮಾಡ್ತೀರಾ. ಓಕೆನಾ? ಅಂದ್ರೆ ಗುರುಜಿ, ಧನುರಾಶಿಯವರು ಧನದ ಬಗ್ಗೆ, ಹಣದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ತುಂಬಾ ಚೆನ್ನಾಗಿಲ್ಲ, ಅದಕ್ಕೆ ಪರಿಹಾರ ಹೇಳಿದ್ದೇನೆ. ಮನೆ ವಾಹನದ ಬಗ್ಗೆ ಅವರಿಗೆ ಒಳ್ಳೇದಿದೆ ಅಂತ ಹೇಳ್ತೀರಿ, ಯೋಗ ಇದೆ. ಅರೆ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಮಕರ ರಾಶಿ ಅಧಿಪತಿ ಶನಿ ಏನು ಮಾಡ್ತಾನೆ, 12ನೇ ಮನೆಯಲ್ಲಿ ದಾನಪ್ಪ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಮಕರ ರಾಶಿಗೇನೆ ಶನಿ ಬರಬೇಕು. ಅಲ್ಲಿವರೆಗೆ ತುಂಬ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗಲ್ಲ ಅದರಲ್ಲಿ. ಆದರೂ ಕೂಡ ಇವ್ರಿಗೆ ಏನಾಗುತ್ತೆ, ಈ ಒಂದು ಮಕರ ರಾಶಿಗೆ ಯಾವತ್ತಿದ್ರೂ ಕೂಡ ಒಳ್ಳೆ ಫಲ ಸಿಗುವುದು ಶುಕ್ರನಿಂದಲೇ. ಶುಕ್ರ ಏನಿದೆ ಧನಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಭಾಗ್ಯಾಧಿಪತಿ ಕೂಡ ಇದ್ದಾನೆ. ನಮ್ಮ ಲಗ್ನಾಧಿಪತಿ ಅಂದರೆ ರಾಶ್ಯಾಧಿಪತಿ ರಾಶಿಯಿಂದ 12ನೇ ಮನೆಯಲ್ಲಿದ್ದರೂ ಕೂಡ
ಸಾತಿ ಸ್ಟಾರ್ಟ್ ಆಗಿದೆ, ಸಾಡೆ ಸಾತಿ ನಡೀತಾ ಇದ್ರು ಕೂಡ ಸಾಡೆ ಸಾತಿಯಲ್ಲಿ ಒಳ್ಳೆ ಫಲವನ್ನು ಪಡಿಬೇಕಾದ್ರೆ ಶನಿ ಮಕರ ರಾಶಿಗೇ ಬರಬೇಕು. ಇನ್ನು 1 ವರ್ಷ ಇದೆ, ಅಂದರೆ 2020 ಜನವರಿಯಲ್ಲಿ ಶನಿ ಏನು ಮಾಡ್ತಾನೆ, ಮಕರ ರಾಶಿಗೆ ಟ್ರಾನ್ಸ್ಫರ್ ಆಗ್ತಾನೆ. ಆ ಮೂಮೆಂಟಲ್ಲಿ ಅತ್ಯುತ್ತಮವಾದ ಫಲಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ, ಆರೋಗ್ಯದ ವಿಚಾರವನ್ನು ಬಿಟ್ಟು. ಓಕೆನಾ? ಅದರ ಜೊತೆಗೆ ಈಗ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಧನಸ್ಥಾನ ತುಂಬ ಚೆನ್ನಾಗಿದೆ. ಧನಸ್ಥಾನ ಅಂದರೆ ನಿಮ್ಮ ಧನಸ್ಥಾನದಲ್ಲಿ ನಿಮ್ಮ ಪಂಚಮಾಧಿಪತಿ ಮತ್ತು ಯಾರು ಭಾಗ್ಯಾಧಿಪತಿ ಬಂದು ಧನಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಧನಸ್ಥಾನದ ಮತ್ತು ಭಾಗ್ಯಾಧಿಪತಿ ಇದ್ದಾನೆ ಧನಸ್ಥಾನದಲ್ಲಿ, ಪಂಚಮಾಧಿಪತಿ ಇಬ್ಬರು ಕೂಡ ಅಂದರೆ ಶುಕ್ರ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ. ಅಲ್ಲಿ ಲಕ್ಷ್ಮೀ ನಾರಾಯಣ ಯೋಗ ಕ್ರಿಯೇಟ್ ಆಗಿಬಿಟ್ಟಿದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ವಿಶೇಷ ರೀತಿಯಲ್ಲಿ ಯೋಗಗಳು ನಿಮಗಿವೆ. ಹಣಕಾಸಿನ ವಿಚಾರದಲ್ಲಿ ಡೆವಲಪ್ಮೆಂಟನ್ನು ಕೊಡುವಂತಹ ಯೋಗ ಭಾಗ್ಯಗಳು ನಿಮ್ಮಲ್ಲಿವೆ. ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿದೆ. ಈಗ ಇಲ್ಲೊಂದು ಮಾತನ್ನು ಗಮನಿಸಬೇಕು. ಇದು ದ್ವಿತೀಯ ಭಾವ ಎಷ್ಟಾದರೂ ಕೂಡ ಅಲ್ಲಿ ಬುಧ ಇದ್ದಾನೆ, ಶುಕ್ರ ಇದ್ದಾನೆ. ಒಳ್ಳೆ ಮಾತುಕತೆಯಿಂದ ನೀವು ಹಣಕಾಸನ್ನು ಗಳಿಸ್ಬೋದು ಅಂತ. ನಿಮ್ಮ ಮಾತುಕತೆಯೇ ನಿಮಗೆ ಹಣಕಾಸನ್ನು ತಂದುಕೊಡುತ್ತೆ. ನಿಮ್ಮ ವ್ಯವಹಾರ ಅಂದರೆ ಮಾತುಕತೆ ವ್ಯವಹಾರ ನಿಮಗೆ ಹಣಕಾಸನ್ನು ತಂದುಕೊಡುತ್ತೆ. ಯಾರೋ ಗಲಾಟೆ ಮಾಡ್ಕೊಂಡಿದ್ರು, ಏನೋ ಅವರಿಗೆ ಹೋಗಿ ಸಾಂತ್ವನವನ್ನು ಹೇಳ್ತೀರಾ, ಅವರಿಗೆ ಖುಷಿಯಾಗಿ ಒಂದಷ್ಟು ಕೊಟ್ಟು ಬಿಟ್ಟರು ನಿಮಗೆ ಅಂತ ಇಟ್ಕೊಳ್ಳೋಣ. ಯಾರು ಕೌನ್ಸಿಲಿಂಗ್ ಮಾಡೋದ್ರಿಂದ ಅದರ ಮುಖಾಂತರ ಕೂಡ ಹಣ ಬರ್ಬೋದು ನಿಮಗೆ. ಒಳ್ಳೆ ರೀತಿಯಲ್ಲಿ ಇರ್ತದಪ್ಪ. ಭಾಷಣ ಮಾಡೋದ್ರಿಂದ ಹಣ ಬರ್ಬೋದು ನಿಮಗೆ. ಒಟ್ಟಾರೆ ವಾಣಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹಣ ಪ್ರಾಪ್ತಿಯಂತ ಆಗುವಂತಹ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ. ಹಣಕಾಸಿನ ವಿಚಾರದಲ್ಲಿ ಈ ಜಾತಕ ತುಂಬ ಪ್ರಾಬ್ಲಮ್ ಏನೂ ಅಲ್ಲ. ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ, ನಿಮಗೆ ಅಪರ್ಚುನಿಟೀಸ್ ಕಡಿಮೆ ಇರ್ತದೆ, ತುಂಬ ಕೆಲಸ ಇರೋದಿಲ್ಲ. ಯಾಕಂದರೆ ಶನಿಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದನ್ನು ನೋಡ್ಕೊಳ್ಬೇಕು, ಅದಕ್ಕೆ ಟ್ರೀಟ್ ಮಾಡಬೇಕು. ಹಣಕಾಸಿನ ವಿಚಾರದಲ್ಲಿ ಎಲ್ಲಿಂದ ಬೇಕಾದ್ರೆ ನಿಮಗೆ ಹಣಕಾಸು ಬರುವಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂದರೆ ಅದನ್ನು ಮಾಡ್ಕೊಳ್ಬೋದು. ಇನ್ನು ಎಲ್ಲೋ ಒಂದು ಕಡೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಂದಾಗ ಇದರಲ್ಲಿ ತುಂಬ ಚೆನ್ನಾಗಿಲ್ಲ ಪ್ರಾಪರ್ಟಿ ಮಾಡುವಂಥ ಯೋಗ ಭಾಗ್ಯ ಅಂತ ಹೇಳ್ತೇನೆ. ಎಲ್ಲೋ ಒಂದು ಕಡೆ ನಿಮ್ಮ 4ನೇ ಮನೆಯಲ್ಲಿ ಬಂದು ಮಾಂದಿ ಸೇರ್ಕೊಂಡ್ಬಿಟ್ಟಿದ್ದೇನೆ, ಅತ್ಯುತ್ತಮವಾದ ಯೋಗವನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಏನಾಗುತ್ತೆ, ಆರೂಢಾಧಿಪತಿ 4ನೇ ಮನೆ ಅಧಿಪತಿ ತನ್ನಿಂದ 2ನೇ ಮನೆಯಲ್ಲಿದ್ದಾನೆ. ಮಾತುಕತೆಗಳು ಡಿಸ್ಕನೆಕ್ಟ್ ಆಗ್ಬೋದು ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಪ್ರಾಪರ್ಟಿ ಬಗ್ಗೆ ಒಳ್ಳೆ ಯೋಗ ಇಲ್ಲ. ಪ್ರಾಪರ್ಟಿ ಬಗ್ಗೆ ಯೋಗ ಯಾವಾಗ ಕ್ರಿಯೇಟ್ ಆಗುತ್ತೆ, 2020 ಜನವರಿ ಬರಬೇಕು. ಶನಿ ಮಕರ ರಾಶಿಗೆ ಪ್ರವೇಶ ಮಾಡಬೇಕು, ಅನಂತರ ಪ್ರಾಪರ್ಟಿ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಈಗ ಹಣ ಮಾಡುವಂಥ ಯೋಗ ಇದೆಪ್ಪ, ಖಂಡಿತ ಹಣ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅಂತೂ ಪ್ರೊಡ್ಯೂಸ್ ಅಂತೂ ಆಗುತ್ತೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಅದರಲ್ಲೂ ಕೂಡ ಪರವಾಗಿಲ್ಲ. ಮದುವೆ ಆಗೋರಿಗೆ ಯಾರಿಗೆಲ್ಲ ಮದುವೆ ಆಗಲಿಕೊಂಡು ಅವರಿಗೆಲ್ಲ ಒಳ್ಳೆಯ ಒಂದು ರಿಸಲ್ಟ್ ಇದೆ ಮದುವೆ ಆಗೋದಾದರೆ. ಸೊ ಅದಕ್ಕೂ ಕೂಡ ಮದುವೆ ಆಗಲಿಕ್ಕೆ ಬೇಕಾಗ ಒಳ್ಳೆ ರಿಸಲ್ಟಲ್ಲಿ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತೀರಾ, ಪರವಾಗಿಲ್ಲ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ, ನಿಮಗೆ ಈ ಒಂದು ಯುಗಾದಿಯ ನಂತರ, ಈ ಒಂದು ಯುಗಾದಿ ಕಳೆದು ಒಂದು 3 ತಿಂಗಳ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟಿಗೆ ಹೋಗುವಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ. ಎಲ್ಲೊಂದು ಕಡೆ ಜಂಡ ಉಂಚ ಅಂತ ಕರೀತಾರೋ, ಜಂಡ ಉಂಚ. ಸೊ ನಿಮ್ಮ ಆ ಒಂದು ಧ್ವಜನೇ ಉಚ್ಚ ರೀತಿಯಲ್ಲಿ ಹಾರಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಮಕರ ರಾಶಿಯವರಿಗೆ 3 ತಿಂಗಳು ಕಳೆದ ನಂತರ ಇದು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ. ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಹೋಗ್ತಾರೆ. ಎಲ್ಲ ಕಡೆ ಕೂಡ ಹೊಗಳ್ತಾರೆ ನಿಮ್ಮನ್ನು. ಎಲ್ಲ ಕಡೆ ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಏನುಂಟು ಅದು ವಿಶೇಷ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಒಳ್ಳೆ ಭಾಗ್ಯ ಇದೆ, ಅದನ್ನು ನೀವು ಮಾಡ್ಕೊಳ್ಬೋದು. ಇದಕ್ಕೆ ಪ್ರಿಕಾಷನ್ ಎಲ್ಲಿಂದ ಬೇಕು, ಮನೆ ಕಟ್ಟಲಿಕ್ಕೆ ಈಗ ಹೋಗಬೇಡಿ ಅಂತ ಹೇಳ್ತೇನೆ. ನಿಮ್ಮಿಂದ ಆಗುವಂಥದ್ದಲ್ಲ, ಬ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇದ್ದದನ್ನು ಕಳ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಜೊತೆಗೆ ನಿಮ್ಮ ಇಲ್ಲಿ ಒಂದು ಯೋಗ ಇದೆ, ನಿಮ್ಮ ದೈವದ ಮನೆ ಅಥವಾ ನಿಮ್ಮ ಕುಟುಂಬದ ದೈವದ ಮನೆಯನ್ನು ರಿಪೇರಿ ಮಾಡುವಂಥ ಯೋಗ ನಿಮ್ಮ ಪಾಲಿಗಿದೆ. ಅದನ್ನು ಬೇಕಾದರೆ ಮಾಡ್ಬೋದು ಅಂತ ಹೇಳ್ತೇನೆ. ಮನೆ ಕಟ್ಟುವ ಯೋಗ ಎಲ್ಲ, ಮನೆ ಕಟ್ಟುವ ಯೋಗ ಬೇಕಾದರೆ ನಿಮ್ಗೆ ಏನಾದರೂ ಹೆಣ್ಣು ಮಗು ಉಂಟು ಅಂತ ಇಟ್ಕೊಳ್ಳೋಣ. ಆ ಹೆಣ್ಣು ಮಗುವಿಗೆ ಏನಾದರೂ ನಿಮಗೆ ನೋಡಿ, ಮಕರ ರಾಶಿಯವರಿಗೆ ಮನೆ ಕಟ್ಟಲಿಕ್ಕೆ ಬೇಕಾದರೆ ಅವರಿಗೆ ಹೆಣ್ಣು ಮಗು ಉಂಟು ಅಂದರೆ ಆ ಹೆಣ್ಣು ಮಗುವಿಗೆ ಒಂದು 8 ವರ್ಷ ಆಗಿರಬೇಕು, ಒಂದು 8 ವರ್ಷ, ಇಲ್ಲವೇ 17 ವರ್ಷ, ಇಲ್ಲವೇ 26 ವರ್ಷ. ಈ 3 ವರ್ಷಗಳಲ್ಲಿ ಆ ಮಗು ಇದ್ದರೆ ಡೆಫಿನೆಟಾಗಿ ಮನೆ ಮಾಡಿಯೇ ಮಾಡ್ತೀರಾ. ಅಲ್ಲಿ ಬರುವವರಿಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತೀರ. ನಿಮಗೆ ಯಾವುದರಲ್ಲಿ ಮನೆ ವಿಚಾರದಲ್ಲಿ ತೊಂದರೆ ಇರೋದು, ಯಾಕಂದರೆ ನೀವೇನು ಮಾಡಬೇಕಂದ್ರೆ ಪ್ರತಿ ಮಂಗಳವಾರ ದಿವಸ ಸ್ವಲ್ಪ ಒಂದು 900 ಗ್ರಾಂ ತೊಗರಿಬೇಳೆಯನ್ನು ನಿವಾಳಿಸಿ ತೆಗೆದು ಹರಿವ ನೀರಲ್ಲಿ ಬಿಟ್ಟು ಬಿಡಿ ಅಂತ ಹೇಳ್ತೇನೆ. ಒಳ್ಳೆ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ತೊಂದರೆಗಳೆಲ್ಲ ನಿವಾರಣೆ ಆಗುತ್ತಪ್ಪ. ಮಕರ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಸರಿ ಗುರುಜಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ. ಓಕೆ, ಕುಂಭರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಕುಂಭರಾಶಿಗೆ ಸಂಬಂಧಪಟ್ಟ ರಾಶಿಯಾಧಿಪತಿಯೇ ಎಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ. ಅದರ ಜೊತೆಗೆ ಲಾಭಸ್ಥಾನದಲ್ಲಿ ಯಾರಿದ್ದಾರೆ, ದ್ವಿತೀಯಾಧಿಪತಿ ಅಂದರೆ ಧನಸ್ಥಾನದ ಅಧಿಪತಿ ಕೂಡ ಲಾಭಸ್ಥಾನದಲ್ಲಿ ಒಳ್ಳೆ ಲಾಭವನ್ನು ತರುವಂಥ ಯೋಗಪ್ಪ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಏನಾಗಿ ಡನ್ ಆಗಿಬಿಡ್ತವೆ ಅಂತ. ಡನ್ ಆಗಿದೆ ಎಲ್ಲ ಕೆಲಸ, ಯೋಚನೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ, ಎಲ್ಲ ಡಿಸೈರ್ಸ್ ಕೂಡ ಏನಾಗುತ್ತೆ, ಫುಲ್ಫಿಲ್ ಆಗುತ್ತೆ. ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತವೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಕುಂಭರಾಶಿಯವರಿಗೆ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಅತ್ಯುತ್ತಮವಾದ ಯೋಗ ಅಂತ ಹೇಳ್ಬೋದು. ಯಾಕಂದರೆ ರಾಶಿಯಾಧಿಪತಿಯೇ ಲಾಭಸ್ಥಾನದಲ್ಲಿ, ಜೊತೆಗೆ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಗುರು ಬಂದು ಈ ಜಾತಕಕ್ಕೆ ಧನಾಧಿಪತಿ ಆತ, ಆನಂತರ ಆತ ಲಾಭಾಧಿಪತಿ ಕೂಡ, ಇಬ್ಬರು ಕೂಡ ಒಟ್ಟು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಿಮ್ಮನ್ನು ಯಾರು ಕೂಡ ಹಿಂದೆ ಹಾಕುವಂತಿಲ್ಲ. ಯಾವುದೇ ಒಂದು ಕಾಂಪಿಟೇಷನ್ನಲ್ಲಿ ಕೂಡ, ಕಾಂಪಿಟೇಟಿವ್ ಲೆವೆಲಲ್ಲಿ ಕೂಡ ನಿಮ್ಮನ್ನು ಹಿಂದೆ ಹಾಕುವಂತಿಲ್ಲ. ಎಲ್ಲದರಲ್ಲೂ ಗೆಲುವು ನಿಮ್ಮದಾಗುತ್ತೆ. ಕುಂಭರಾಶಿಯವರಿಗೆ ಗೆಲುವು ಬಂದುಬಿಡ್ತದೆ. ತುಂಬ ಚೆನ್ನಾಗಿರ್ತೀರ, ಪರವಾಗಿಲ್ಲ. ಈ ಒಂದು ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ಕೂಡ ದಿನವನ್ನು ಎಂಜಾಯ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಖಂಡಿತ ಅದನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಓಕೆನಾ. ಜೊತೆಗೆ ಏನಾಗುತ್ತೆ, ಈ ಜಾತಕದಲ್ಲಿ
ಧನಾಧಿಪತಿ ಹೇಳಿದೆ ಲಾಭಸ್ಥಾನದಲ್ಲಿದ್ದಾನೆ, ಹಣಕಾಸಿಗೆ ಅಂತ ತೊಂದರೆ ಕ್ರಿಯೇಟ್ ಆಗಲ್ಲ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನೋ ಅದೆಲ್ಲ ನಿಮ್ಮ ಪಾಲಿಗೆ ಬರುತ್ತೆ. ಹಿರಿಯರಿಂದ ಏನೋ ಬರ್ತಾ ಉಂಟು, ಕೋರ್ಟ್ ಕಚೇರಿ ಏನಾದರೂ ಅದೆಲ್ಲ ನಿವಾರಣೆ ಆಗುತ್ತೆ ನಿಮಗೆ. ಸೊ ಹಿರಿಯರು ಮಾಡಿಟ್ಟಂತಹ ಏನಾದರೂ ಧನ ಉಂಟು ಅಥವಾ ಏನಾದರೂ ಜ್ಯುವೆಲ್ರಿ ಉಂಟು ಅದೆಲ್ಲ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೆಲ್ಲ ಒಳ್ಳೆಯ ಯೋಗನೇ, ಪರವಾಗಿಲ್ಲಪ್ಪ. ಸೊ ಇದರಲ್ಲಿ ಮೈನಸ್ ಯೋಗ ಏನುಂಟಪ್ಪ, ಮೈನಸ್ ನಿಮಗೆ ಏನೋ ಒಂದು ಕಡೆ ಮೈನಸ್ ಬರಬೇಕು. ಮೈನಸ್ ಯೋಗ ಏನುಂಟಪ್ಪ, ಸೊ ಅದನ್ನು ನೋಡ್ಲಿಕ್ಕೆ ಹೋದರೆ ಆರೋಗ್ಯ ವಿಶೇಷವಾಗಿ. ಯಾಕಂದರೆ ಈ ಜಾತಕದಲ್ಲಿ ಅಷ್ಟಮಾಧಿಪತಿ ಬುಧ ಬಂದು ಲಗ್ನದಲ್ಲಿ ಬಂದು ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆತನ ಜೊತೆಗೆ ಯಾರಿದ್ದಾರೆ ಅಲ್ಲಿ ಶುಕ್ರ ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಬಂದು ಸುಖಾಧಿಪತಿ, ಬುಧ ಬಂದು ಅಷ್ಟಮಾಧಿಪತಿ. ಸೊ ಅಷ್ಟಮಾಧಿಪತಿ ಬಂದು ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ. ನರಗಳಿಗೆ ಸಂಬಂಧಪಟ್ಟಂಥ ತೊಂದರೆ, ನರ ದೌರ್ಬಲ್ಯ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ತಲೆ ಸಿಡಿತ ತುಂಬ ಜಾಸ್ತಿ ಆಗ್ಬೋದು. ಇದರ ಮಟ್ಟಿಗೆ ನೀವು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟಪ್ಪ. ಸೊ ಇದರ ಬಗ್ಗೆ ಗಮನ ಕೊಡಿ ನೀವು. ನರಗಳಿಗೆ ಸಂಬಂಧ ಕೆಲವರಿಗೆಲ್ಲ ವೆರಿಕೋಸ್ ಪ್ರಾಬ್ಲಮ್ ಇರ್ಬೋದು, ಇನ್ನು ಕೆಲವರಿಗೆ ತಲೆ ಸಿಡಿತ ವಿಪರೀತ ಜಾಸ್ತಿ, ಇನ್ನು ಕೆಲವರಿಗೆಲ್ಲ ಮೈಗ್ರೇನ್ ಪ್ರಾಬ್ಲಮ್ಮು, ಬೆಳಿಗ್ಗೆ ಎದ್ರೇನೆ ಕಣ್ಣಲ್ಲಿ ನೀರು ಬಲಿಗೆ ಸ್ಟಾರ್ಟ್ ಆಗುತ್ತೆ, ಅಂಥದ್ದೆಲ್ಲ ಪ್ರಾಬ್ಲಮ್ ಇರ್ತದಪ್ಪ. ಸ್ವಲ್ಪ ಮೈನಸ್ ಪಾಯಿಂಟ್ ಇದಲ್ಲ, ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ನೀವೇನು ಮಾಡಬೇಕು, ನಿಮಗೆ ಎಲ್ಲೋ ಒಂದು ಕಡೆ ಮೈಂಡೇ ಬ್ಲಾಕೇಜ್ ಆಗಿಬಿಟ್ಟಿದ್ದಪ್ಪ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಎಲ್ಲಿ ಹೋಗಬೇಕಂತ ಗೊತ್ತಾಗೋದಿಲ್ಲ, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇಟ್ಕೊಳ್ಳೋಣ. ಏನು ಮಾಡಬೇಕು, ಈ ಕುಂಭರಾಶಿಯವರು ವಿಶೇಷವಾಗಿ ಬೆಳಿಗ್ಗೆ ಎದ್ದು ಒಂದು ಬೆಳ್ಳುಳ್ಳಿಯನ್ನು, ಒಂದೇ ಒಂದು ಬೆಳ್ಳುಳ್ಳಿಯನ್ನು ಬರೀ ಹೊಟ್ಟೆಗೆ ತಿಂದು ಬಿಸಿ ನೀರನ್ನು ಕುಡಿಬೇಕಂತ ಹೇಳ್ತೇನೆ. ನಿಮ್ಮೆಲ್ಲ ಬ್ಲಾಕೇಜ್ ಏನುಂಟು ಅದೆಲ್ಲ ಹೊರಟೋಗುತ್ತೆ, ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ. ಈ ರೀತಿಯಾಗಿ ಒಂದು ವಾರ ಬೇಕಾದರೆ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರ್ತೇನೆ ನೋಡಿ. ನಿಮ್ಮ ಬ್ಲಾಕೇಜ್ ಏನುಂಟು ನೋಡಿ, ನಿಮಗೆ ನರಗಳಿಗೆ ಸಂಬಂಧಪಟ್ಟ ಬ್ಲಾಕೇಜ್ ಏನುಂಟು ಎಲ್ಲವೂ ಕೂಡ ಹೊರಟೋಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ. ಕುಂಭರಾಶಿಯವರು ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲಪ್ಪ, ಒಳ್ಳೆದಂತೂ ಆಗಿ ಆಗುತ್ತೆ. ರೈಟ್, ಸರಿ ಗುರುಜಿ. ಕಡೆಯ ರಾಶಿ ಮುಂದಿನ ರಾಶಿ ಮೀನರಾಶಿ ಅಲ್ವಾ? ಸೊ ಮೀನರಾಶಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಮೀನರಾಶಿ ಅಧಿಪತಿ ಅಧಿಪತಿಯಲ್ಲಿದ್ದಾನೆ. ಆತ ಬಂದು ಕರ್ಮಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕರ್ಮಸ್ಥಾನದಲ್ಲಿ ಇನ್ಯಾರಿದ್ದಾರೆ, ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಕೇತು ಕೂಡ ಇದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ನಿಮ್ಮ ಪಾಲಿಗೆ ಬರ್ತದೆ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಅಂದರೆ ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಒಂದು ಉನ್ನತ ಸ್ಥಾನ ಬರುತ್ತೆ. ಉನ್ನತ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಯೋಗ ಕ್ರಿಯೇಟ್ ಆಗಿದೆ. ಆ ಯೋಗವನ್ನು ಇಟ್ಟುಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಅದು ಭಾಗ್ಯವನ್ನು ಕ್ರಿಯೇಟ್ ಮಾಡುವ. ಯಾಕಂದರೆ ದಶಮದಲ್ಲಿ ಗುರು ತುಂಬ ಒಳ್ಳೆ ಫಲ ಕೊಡೋದಿಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ದಶಮದಲ್ಲಿ ತುಂಬ ಗುರು ಒಳ್ಳೆ ಫಲ ಕೊಡೋದಿಲ್ಲ. ಬಟ್ ಅಲ್ಲಿ ಒಬ್ಬ ಶನಿ ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಶನಿ ಯಾರು, ಕರ್ಮಕ್ಕೆ ಕಾರಕ. ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕೇತು ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದ ಏನಾಗುತ್ತೆ, ಏನೇ ಇಲ್ಲ ಅಂದರೂ ಕೂಡ ನೀವು ಹಿಂದೆ ಮಾಡಿದಂಥ ಕೆಲಸ ಕಾರ್ಯನ ಗಮನಿಸಿ ನಿಮಗೆ ಅಲ್ಲಿ ಪ್ರಮೋಷನನ್ನು ಕೊಡಲಾಗುತ್ತೆ, ನಿಮಗೆ ಟ್ರಾನ್ಸ್ಫರನ್ನು ಕೊಡಲಾಗುತ್ತೆ, ಒಳ್ಳೆ ಬ್ರಾಂಚ್ಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಅಥವಾ ನೀವಿದ್ದಲ್ಲಿ ನಿಮ್ಮ ಹಣವನ್ನು ಹೈಕ್ ಮಾಡಲಾಗುತ್ತೆ, ಅಂದರೆ ಹಣವನ್ನು ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಇದರಲ್ಲಿ ಸ್ವಲ್ಪ ಈ ಗುರು ಯಾವಾಗ ದಶಮದಲ್ಲಿ ಬರ್ತಾನೆ ಸ್ವಲ್ಪ ವೀಕ್ ಆಗಿ ಕೆಲಸ ಮಾಡ್ತಾನೆ. ಯಾಕಂದರೆ ನೈಸರ್ಗಿಕ ಜನ್ಮಗುಂಡಿಯನ್ನು ತೆಗೆದುಕೊಂಡಾಗ ಮಕರ ರಾಶಿ ಅಂತ ಏನು ಬರ್ತದೆ ನೋಡಿ ದಶಮ ಸ್ಥಾನದಲ್ಲಿ, ಅದು ಗುರುವಿನ ನೀಚ ರಾಶಿ. ಅದೇ ರೀತಿ ಗುರು ದಶಮದಲ್ಲಿ ಬಂದಾಗ ಕೂಡ ನೀಚ ಫಲವನ್ನೇ ಕೊಡ್ತಾನಪ್ಪ. ಆದರೂ ಕೂಡ ಏನಾಗುತ್ತೆ, ಅಲ್ಲಿ ಶನಿ ಇರುವುದರಿಂದ ವಿಶೇಷ ರೀತಿಯಲ್ಲಿ ಶನಿ ಇದ್ದಾನೆ, ಕೇತು ಇದ್ದಾನೆ, ಇವರು ಒಳ್ಳೆ ಫಲವನ್ನು ಕೊಡ್ತಾರೆ. ಕೇತು ಏನು ಮಾಡ್ತಾನೆ, ಕೀರ್ತಿ ಪ್ರತಿಷ್ಠೆ ಯಶಸ್ಸನ್ನು ಉಚ್ಚ ಮಟ್ಟಿಗೆ ಕೊಂಡೊಯ್ತಾನೆ. ಕೇತು ಅಂದರೆ ಧ್ವಜ, ನಿಮ್ಮ ಧ್ವಜ ಮೇಲೆ ಹೋಗಿ ನಿಂತ್ಕೊಳ್ತದಪ್ಪ, ಪರವಾಗಿಲ್ಲ. ಧ್ವಜ ಜಂಡ ಉಂಚ ರಹೇ ಹಮಾರ, ಆ ರೀತಿಯಾಗಿ ನಿಮ್ಮದು ಧ್ವಜ ಉಚ್ಚ ರೀತಿಯಲ್ಲಿ ಇರ್ತದೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ನೀವು ಗುರುವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಗುರುವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಖಂಡಿತ ಹೇಳ್ಕೊಡ್ತೇನೆ ನಿಮಗೆ. ಧನಸ್ಥಾನಕ್ಕೆ ಬಂದಾಗ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಮೀನರಾಶಿಯವರಿಗೆ ಧನಾಧಿಪತಿ ತೃತೀಯ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ತೃತೀಯ ವ್ಯಕ್ತಿಗಳು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಲ್ಪನ್ನು ಮಾಡ್ತಾರೆ. ನಿಮ್ಮ ಒಡ ಹುಟ್ಟಿದವರು ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಲ್ಪನ್ನು ಮಾಡ್ತಾರೆ. ಸೊ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಅವರು ನಿಮಗೆ ಹೆಲ್ಪ್ ಮಾಡಿಯೇ ಮಾಡ್ತಾರೆ. ಇನ್ನು ಕೆಲಸದ ಮುಖಾಂತರ ಹಣ ಅಂತೂ ಬಂದೇ ಬರ್ತದೆ. ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಿಗೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಇಟ್ಕೊಂಡು ಖಂಡಿತ ಹೋಗ್ಬೋದು ಅಂತ ಹೇಳ್ತೇನೆ. ತುಂಬ ಮೈನಸ್ ಎಲ್ಲಿಂಟು ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ. ಯಾಕಂದರೆ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ. ಮನೆ ಕಟ್ಟುವ ವಿಚಾರದಲ್ಲಿ ತುಂಬ ಸುಲಭದಲ್ಲಿ ಆಗುವುದಿಲ್ಲ ಅಂತ ಹೇಳ್ತೇನೆ. ಒಂದು ಮನೆ ಮಾಡ್ತೀರಾ, ಬಿಟ್ಟು ಬಿಡ್ತೀರಾ, ಮತ್ತೊಂದು ಮನೆಗೆ ಹೋಗ್ತೀರಾ, ಇನ್ನೊಂದು ಮನೆ ಮಾಡ್ತೀರಾ, ಬಿಟ್ಟು ಬಿಡ್ತೀರಾ, ಇನ್ನೊಂದು ಮನೆಗೆ, ಈ ರೀತಿಯಾಗಿ ನಿಮಗೆ ಯೋಗ ಕ್ರಿಯೇಟ್ ಆಗಿದೆ. ನಾನು ಹೇಳೋದಾದ್ರೆ ಯಾರಿಗಾದರೂ ಮೀನರಾಶಿಯವರಿಗೆ ಮನೆಯೇ ಮಾಡಬೇಕು ಅಂತ ಇದ್ದರೆ ಅವರೇನು ಮಾಡಬೇಕು, ಕಟ್ಟಿದಂತಹ ಮನೆಯನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಪ್ರೊಡ್ಯೂಸ್ ಆಗಿ ಆಗುತ್ತೆ. ತುಂಬ ಚೆನ್ನಾಗಿ ನಿಮ್ಮನ್ನು ಅದು ಮುಂದುವರ್ಸ್ಕೊಂಡು ಹೋಗ್ತದೆ. ಪರವಾಗಿಲ್ಲ ಅಂತ ಹೇಳ್ತೇನೆ. ಒಳ್ಳೆ ರೀತಿಯ ರಿಸಲ್ಟ್ ಬಂದೇ ಬರ್ತದೆ ನಿಮಗೆ. ರಾಶಿಯಲ್ಲಿ ಸೂರ್ಯನಿರುವುದು ಕೂಡ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೇನೆ. ರಾಶಿಯಲ್ಲಿ ಸೂರ್ಯ ಬರಬಾರ್ದು. ರಾಶಿಯಲ್ಲಿ ಸೂರ್ಯ ಇದ್ದಾಗ ಮೈಗ್ರೇನ್ ಪ್ರಾಬ್ಲಮ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಸ್ವಲ್ಪ ಜಾಸ್ತಿನೇ ಸ್ಟಾರ್ಟ್ ಆಗುತ್ತೆ. ಇದರ ಬಗ್ಗೆ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ಆರೋಗ್ಯದಲ್ಲಿ ಇದೆರಡನ್ನ ಗಮನ ಕೊಡಬೇಕು ನೋಡಿ. ಒಂದನೇದಾಗಿ ನಿಮಗೆ ಹೇಳಿದೆ ಯಾವುದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಿಗೆ ಹೋಗುವಂಥ ಯೋಗ ಇದೆ, ಅದಾಗುತ್ತೆ ನಿಮಗೆ. ಆನಂತರ ನಿಮಗೆ ಏನು ಹೇಳಿದೆ, ನಾನು ಹಣಕಾಸಿಗೆ ಸಂಬಂಧಪಟ್ಟ ತೃತೀಯ ವ್ಯಕ್ತಿಗಳು ಮತ್ತು ನಿಮ್ಮ ಒಡ ಹುಟ್ಟಿದವರು ಹೆಲ್ಪ್ ಮಾಡ್ತಾರೆ, ಅದಾಗುತ್ತೆ ನಿಮಗೆ. ಮೂರನೇದಾಗಿ ಏನು ಹೇಳಿದೆ, ನಿಮಗೆ ನಿಮ್ಮ
ಮನೆ ಕಟ್ಟುವ ವಿಚಾರದಲ್ಲಿ ನೆಗೆಟಿವ್ ಉಂಟು, ಬಟ್ ಪಾಸಿಟಿವ್ ಬರಬೇಕಾದ್ರೆ ಕಟ್ಟಿದ ಮನೆಯನ್ನೇ ಖರೀದಿ ಮಾಡಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ನಿಮಗೆ ರಾಶಿಯಲ್ಲಿ ಸೂರ್ಯನಿರುವುದರಿಂದ ಮೈಗ್ರೇನ್ ಪ್ರಾಬ್ಲಮ್, ಕಣ್ಣಲ್ಲಿ ನೀರು ಬರುವಂಥದ್ದು, ಏನೋ ತೊಂದರೆಗಳು ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಒಂದು 2 ರೆಮಿಡಿಯನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಬೆಲ್ಲ ತಿನ್ನೋದಿದ್ರೆ ಡ್ರಾಪ್ ಮಾಡಿ ಅಂತ ಹೇಳ್ತೀನಿ. ಬೆಲ್ಲವನ್ನು ತಿನ್ನೋದನ್ನು ಕಂಪ್ಲೀಟ್ ಡ್ರಾಪ್ ಮಾಡಿ ತಲೆ ಸಿಡಿದ ನಿಂತು ಹೋಗುತ್ತೆ ನಿಮಗೆ. ಆನಂತರ ಗುರುವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಏನಪ್ಪ ಮಾಡಬೇಕು, ನೀವೇನು ಮಾಡಿ, ಪ್ರತಿ ಗುರುವಾರ ದಿವಸ 300 ಗ್ರಾಮ್ ಕಡಲೆಯನ್ನು ನಿವಾಳಿಸಿ ತೆಗೆದು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. 3 ಗುರುವಾರ ಮಾಡಿ ಸಾಕು ಅಂತ ಹೇಳ್ತೇನೆ. ಆನಂತರ ಗುರುವಾರ ದಿವಸ ಸ್ವಲ್ಪ ಅರಶಿನವನ್ನು ಸ್ನಾನ ಮಾಡುವಾಗ ತೆಗೆದುಕೊಂಡು ಹೋಗಿ ಮೈಗೆ ಹಚ್ಚಿಕೊಂಡು ಅದರ ಮುಖಾಂತರ ಸ್ನಾನ ಮಾಡಿ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರೀ ಸ್ಟಾರ್ಟ್ ಆಗಿ, ಆಗ ಗುರುವಿನ ನೀಚ ಫಲ ಉಂಟು ಅದು ಕಟಪ್ ಆಗುತ್ತೆ, ಅದು ಅಲ್ಲಿಂದ ಹೊರಟೋಗುತ್ತೆ. ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತೀರಪ್ಪ. ಓಕೆನಾ, ಗೊತ್ತಾಯಿತು. ಇದು 12 ರಾಶಿಗಳವರ ಒಂದು ಭವಿಷ್ಯ ಸ್ವೀಟಾಗಿ ಶಾರ್ಟಾಗಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನಗೆ ಗೊತ್ತುಂಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಎಲ್ಲ ವಿಚಾರಗಳನ್ನು ಇಲ್ಲಿ ಗಮನ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಡೈಲಿ ಪ್ರೋಗ್ರಾಮಲ್ಲಿ ಇದರ ಬಗ್ಗೆ ಗಮನ ಕೊಡ್ತೇನೆ ಇರ್ತೇನೆ, ನಾನು ಹೇಳ್ತಾನೆ ಇರ್ತೇನೆ. ಸೊ ಅದನ್ನು ಕೇಳ್ಕೊಂಡು ನೀವು ಎಂಜಾಯ್ ಅಂತ ಮಾಡಿಯೇ ಮಾಡ್ಬೋದು. ಸರಿ ಗುರುಜಿ, ಇಷ್ಟೊತ್ತಿಗೆ ಬಂದು ನಮಗೆಲ್ಲ 12 ರಾಶಿಗಳ ಬಗ್ಗೆ, ಅಂದರೆ ಮುಂದಿನ ವರ್ಷಾಂತ್ಯದ ತನಕ ಹೇಗೆಲ್ಲ ಬರಲಿದೆ, ಯಾವುದೆಲ್ಲ ತೊಂದರೆಗಳು ಬರಲಿದೆ, ಆ ತೊಂದರೆಗಳ ನಿವಾರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆ ನೀಡಿದ್ದಕ್ಕೆ, ಇಷ್ಟೊತ್ತಿಗೆ ನೀವು ನೀಡಿದಂಥ ಅಮೂಲ್ಯ ಸಲಹೆಗಾಗಿ ನಿಮಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಓಂ ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಖ್ಯಾತ ಮಹಾವಾಸ್ತು ತಜ್ಞ ಹಾಗೂ ಜ್ಯೋತಿಷ್ಯರಾದಂಥ ವಿಜಯರಾಜ್ ಗುರೂಜಿ ಕಟ್ಪಾಡಿಯವರು 12 ರಾಶಿಗಳ ಭವಿಷ್ಯವನ್ನು ಈ ವರ್ಷಾದ್ಯಂತ ಮುಂದಿನ ವರ್ಷಾದ್ಯಂತವರೆಗೆ ಹೇಗೆಲ್ಲ ಬರಲಿದೆ, ಏನೆಲ್ಲ ಸಲಹೆಗಳನ್ನು ತಗೊಳ್ಬೋದಂತ ಹೇಳಿದರು. ಇನ್ನಷ್ಟು ಸಲಹೆ ಸೂಚನೆಗಳಿಗಾಗಿ ನೀವು ಅವರನ್ನು ವೈಯಕ್ತಿಕವಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿರುವಂತಹ ಬೇವಿನಂಥ ಕೈ ಅಂಶಗಳು ದೂರವಾಗಿ ಬೆಲ್ಲದಂಥ ಸಿಹಿ ಜಾಸ್ತಿಯಾಗಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.